ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತಹ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲ ಪ್ರಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮಃ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತೆ ನಾಮಿನೇ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವಿ ನಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಪಾಶ್ಚಾತ್ಯ ದೇಶತಾರಿಣಿ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ಭಗವದ್ಗೀತೆಯ ಒಂದು ಮಹಾತ್ಮೆಯ ಶ್ಲೋಕ. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ.
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ್ ಕಿ ಜೈ. ಶ್ರೀ ಗೌರ್ ನಿತಾಯ್ ಕಿ ಜೈ. ಶಿಲ ಪ್ರಪಾದ್ ಕಿ ಜೈ. ಶಿಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶಿಲ ಪ್ರಪಾದ್ ಕಿ ಜೈ. ಶಿಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ ಎಲ್ರಿಗೂ. ನಿನ್ನೆ ತರಗತಿಯಲ್ಲಿ ನಾವು ಹರೇ ಕೃಷ್ಣ ಭಗವದ್ಗೀತೆ ಅಧ್ಯಾಯ 18ರ 25ನೇ ಶ್ಲೋಕದವರೆಗೂ ತಿಳ್ಕೊಂಡ್ವಿ. ಇವತ್ತು ಮುಂದುವರಿತಾ 26ನೇ ಶ್ಲೋಕದಿಂದ ನೋಡೋಣ. 35 ಆಗಬಹುದು, 5 ಗಂಟೆವರೆಗೂ ಕೂಡ ಅದನ್ನ ತಿಳ್ಕೊಳ್ಳೋಣ. ಸರಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 26ನೇ ಶ್ಲೋಕ. ಮುಕ್ತ ಸಂಗೋಹನಂ ವಾದಿ ಮುಕ್ತ ಸಂಗೋನಹಂ ವಾದಿ ಪ್ರತ್ಯುತ್ಸಾಹ ಸಮನ್ವಿತಃ ಸಿದ್ಧ್ಯ ಸಿದ್ಧ್ಯೋ ನಿರ್ವಿಕಾರಃ ಕರ್ತಾ ಸಾತ್ವಿಕ ಉಚ್ಯತೆ. ನಮ್ಮ ಹೇಳ್ತೀನಿ. ಮುಕ್ತ ಸಂಗೋಹನಂ ವಾದಿ ಪ್ರತ್ಯುತ್ಸಾಹ ಸಮನ್ವಿತಃ ಸಿದ್ಧ್ಯ ಸಿದ್ಧ್ಯೋ ನಿರ್ವಿಕಾರಃ ಕರ್ತಾ ಸಾತ್ವಿಕ ಉಚ್ಯತೆ. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆಯನ್ನ ನೋಡೋಣ. ಮುಕ್ತ ಸಂಗೋಹನಂ ವಾದಿ. ಮುಕ್ತ ಕಕ್ಕಿತ್ತವತ್ತಿದೆ. ಸಂಗೋಹನ್ ಸಂಗ್ ಸ ಮುಂದೆ ಅನುಸ್ವಾರ ಇದೆ. ಅದ್ರ ಮುಂದಿನ ಅಕ್ಷರ ಗ ಇದೆ. ಸೊ ಗ ವರ್ಗ ಏನ್ ಬರುತ್ತೆ? ಕ ವರ್ಗದಲ್ಲಿ ಬರುತ್ತೆ. ಗ ಎಲ್ಲಿ ಬರುತ್ತೆ? ಕ ವರ್ಗದಲ್ಲಿ. ಕ ಕ ಕ ಖ ಗ ಘ ङ. ಸೊ ಹಾಗಾಗಿ ಕ ವರ್ಗದ ಅನುನಾಸಿಕ ಏನು? ಕ ಗ ङ. ಸೊ ಹಾಗಾಗಿ ಸಂಗೋ ಸಂಗೋ ಹೇಳ್ಬೇಕು ನಾವು. ಮುಕ್ತ ಸಂಗೋಹನಂ ವಾದಿ. ಸಂಗೋನಹಂ. ಇಲ್ಲಿ ಹ ಮುಂದೆನೂ ಕೂಡ ಇಲ್ಲಿ ನೋಡಿ ಗ ಮುಂದೆ ಅವಗ್ರಹ ಇದೆ. ಅವಗ್ರಹದ ಒಂದು ಉಚ್ಚಾರಣೆ ಅ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಅ ಒಂದು ಏನಾಗಿದೆ? ಅದಕ್ಕೇನ್ ಹೇಳ್ತಾರೆ? ಅ ಅನ್ನುವಂಥದ್ದು ಮಾಯವಾಗಿ ಗೋ ಅನ್ನುವಂಥ ದೀರ್ಘ ಹೆಚ್ಚಾಗತ್ತೆ. ಹಾಗಾಗಿ ಅಲ್ಲಿ ಅವಗ್ರಹ ತೋರಿಸ್ತಾರೆ. ಮುಕ್ತ ಸಂಗೋಹನಂ ವಾದಿ. ಸಂಗೋ ಎಳಿಬೇಕು. ಅದನ್ನ ಅನುಸ್ವರ ಇದ್ದಾಗ ಹಿಂದಿನ ಒಂದು ಅಕ್ಷರವನ್ನ ಹೆಚ್ಚಾಗಿ ಎಳಿಬೇಕು. ಅದು ಅಸ್ವರವಾಗಿ ಕೇಳಿಸುತ್ತೆ ನಮ್ಗೆ. ಮುಕ್ತ ಸಂಗೋಹನಂ ಹಂ. ಹ ಮುಂದೆ ಕೂಡ ಅನುಸ್ವಾರ ಇದೆ. ಸೊ ಅನುಸ್ವಾರ ನಾವು ಉಚ್ಚಾರಣೆ ಏನ್ ಮಾಡ್ಬೇಕು? ಸಂಗೋನ ಹಂವಾದಿ. ವನೇ ಉಚ್ಚಾರಣೆ ಮಾಡ್ಬೇಕು. ಹಂವಾದಿ ಹಂವಾದಿ. ಅದನ್ನ ಬಿಡಿಸಿದಾಗ ಯಾವ ಪದ ಆಗತ್ತಂದ್ರೆ ಮುಕ್ತ ಸಂಗಹ ಅನಹ ಅನಹ ಅನಹ್ವಾದಿ ಅನಹ್ವಾದಿ. ಅನಹ್ವಾದಿ. ಹಂ ಅನ್ಹಂ ಅನ್ಬೇಡ್ರಿ. ಅನ್ಹಂವಾದಿ ಅನ್ಬೇಡಿ. ಅನ್ಹಂವಾದಿ. ಹದೆ ಮುಂದೆ ಅನುಸ್ವಾರ 0 ಇದೆ. ಸೊ ಮುಂದೆ ಅಕ್ಷರ ಇದೆ. ಹಾಗಾಗಿ ವ ಏನಿದೆಯೋ ವನೇ ಬರ್ಬೇಕು ಅನುಸ್ವಾರ ಉಚ್ಚಾರಣೆ. ಯಾಕೆಂದ್ರೆ ಇದು ಅವರ್ಗೆ ವ್ಯಂಜನ ಆಗಿದೆ. ಹಾಗಾಗಿ ವನೇ ಬರ್ಬೇಕು. ಅನ್ಹಂವಾದಿ ಅನ್ಹಂವಾದಿ. ಅಹಂಕಾರ ಹೇಳುವಾಗ ನಾವು ಗ ಹೇಳ್ತೇವೆ. ಬಟ್ ಅಹಂವಾದಿ ಹೇಳುವಾಗ ವ ಹೇಳ್ಬೇಕಲ್ಲಿ. ಅಹಂವಾದಿ. ಕೂಡಿನೇ ಹೇಳಿ. ಮುಕ್ತ ಸಂಗೋಹನಂ ವಾದಿ. ಒಂದ್ ವೇಳೆ ಯಾರಿಗೆ ಹೊಸಬ್ರು ಇದಿರೋ ಅವ್ರಿಗೆ ಬಿಡಿಸ್ಲಿಕ್ ಆಗಲ್ಲ, ಇದು ಪೂರ್ಣ ಹೇಳಿಕ್ ಬರಲ್ಲ, ಅವರು ಬಿಡಿಸ್ಬಹುದು. ಎಲ್ಲಿಗೆ ಬಿಡಿಸ್ತೀರಂದ್ರೆ ಇಲ್ಲಿ ಮುಕ್ತ ಸಂಗಹ ಮುಕ್ತ ಸಂಘ ಅನಹಂವಾದಿ. ಅಲ್ಲಿ ಅವಗ್ರಹ ಇದ್ದ ಜಾಗದಲ್ಲಿ ಅ ಸೇರಿಸ್ಬೇಕು. ಅನಹಂವಾದಿ. ಧೃತ್ಯುತ್ಸಾಹ ಸಮನ್ವಿತಃ. ಸ್ವಲ್ಪ ಎಲ್ಲಾನು ದೊಡ್ಡ ಕೂಡಿ ಇರುವಂತಹ ಅಕ್ಷರಗಳಿದೆ ಇಲ್ಲಿ, ಗಮನಿಸಿ. ಮತ್ತೆ ಸಂಯುಕ್ತ ಅಕ್ಷರಗಳು ತುಂಬಾ ಇದೆ.
ಧೃತ್ಯುಪ್ಸ ಧ ನೋಡಿ, ದೊಡ್ಡ ಧ ಮಹಾಪ್ರಾಣ ಇದೆ, ಮತ್ತೆ ಅದಕ್ಕೆ ಒಟ್ರ ಸುಳಿ ಇದೆ. ಧೃ ಆ ಧೃ ಧೃತ್ಯುತ್ಸಾಹ, ದ್ರ ಅಲ್ಲ ಧೃ. ಧೃತ್ಯುತ್ಸಾಹ ತ್ಯು ತಕ್ಕೆ ಯವತ್ತಿದೆ, ಧೃತ್ಯುತ್ಸಾಹ ತಕ್ಕೆ ಸವತ್ತಿದೆ, ಮತ್ತೆ ದೀರ್ಘ ಇದೆ ತಕ್ಕೆ. ಧೃತ್ಯುತ್ಸಾಹ ಸಮನ್ವಿತ. ಇದನ್ನ ಬಿಡಿಸಿದಾಗ ಧೃತಿ ಉತ್ಸಾಹ ಸಮನ್ವಿತ ಅಂತ ಆಗುತ್ತೆ. 3 ಪದಗಳಿದೆ, ಕೂಡಿ ಒಂದು ಪದ ಆಗಿದೆ. ಹೊಸಬರು ನೀವು ಇದನ್ನ ಹೇಗೆ ಬಿಡಿಸ್ಬಹುದು ಅಂದ್ರೆ, ಆ ಧೃತ್ಯುತ್ಸಾಹವರೆಗೂ ಹೇಳಿ. ಧೃತ್ಯುತ್ಸಾಹ ಸಮನ್ವಿತ. ಅಲ್ಲಿ ಏನು ಪದಗ ಸೇರಿಸ್ಬೇಕಾಗಿಲ್ಲ. ಮೇಲೆ ಒಂದು ಚರಣದಲ್ಲಿ ಸೇರಿಸಿದ್ರಿ, ಈ ಒಂದು ಚರಣದಲ್ಲಿ ಏನು ಸೇರಿಸ್ಬೇಕಾಗಿಲ್ಲ. ಧೃತ್ಯುತ್ಸಾಹ ಸಮನ್ವಿತ ಅಂತ 2 ಪದ ಮಾಡ್ಬೋದು. ಕೂಡಿ ಹೇಳಿಕೆ ಬಂದವರು ಎಲ್ರು ಕೂಡಿ ಹೇಳಿ, ಧೃತ್ಯುತ್ಸಾಹ ಸಮನ್ವಿತ. ಮೂರನೇ ಚರಣ ಸಿದ್ಧ್ಯ ಸಿದ್ಧ್ಯೋರ್ ನಿರ್ವಿಕಾರ. ಇದನ್ನು ಕೂಡ ಗಮನಿಸಿ, ತುಂಬಾನೇ ಸಂಯುಕ್ತಾಕ್ಷರಗಳಿದೆ. ಸಿದ್ಧ್ಯ ದಕ್ಕೆ ದೊಡ್ಡ ಧವತ್ತಿದೆ, ಯವತ್ತು ಕೂಡ ಇದೆ. ಸಿದ್ಧ್ಯ ಯ ಕೇಳ್ಬೇಕು ಇಲ್ಲ ಕೊನೆಗೆ. ಸಿದ್ಧ್ಯ ಸಿದ್ಧ್ಯೋ ಎಳಿಬೇಕು, ಯೋ ಎಳಿಬೇಕು. ಸಿದ್ಧ್ಯೋ ಸಿದ್ಧ್ಯೋರ್. ಆಮೇಲೆ ಬರೋದೇನು ನಿರ್ವಿಕಾರ. ರಕೆ ಅರ್ಕಾವಳಿ ಇರೋದ್ರಿಂದ ರ ಮುಂಚೆ ಹೇಳ್ಬೇಕು. ಸಿದ್ಧ್ಯ ಸಿದ್ಧ್ಯೋರ್, ಸಿದ್ಧ್ಯೋರ್ ರ ಹೇಳಿ ಆಮೇಲೆ ನೀ ಹೇಳ್ಬೇಕು. ಸಿದ್ಧ್ಯ ಸಿದ್ಧ್ಯೋರ್ ನಿರ್ವಿಕಾರ. ನಿರ್ ಆಮೇಲೆ ನಿರ್ವಿಕಾರ. ರ ಹೇಳಿ ಆಮೇಲೆ ಮುಂದಿನ ಅಕ್ಷರ ಹೇಳ್ಬೇಕು. ಸಿದ್ಧ್ಯ ಸಿದ್ಧ್ಯೋರ್ ನಿರ್ವಿಕಾರ. ಇದನ್ನ ಬಿಡಿಸಿದಾಗ ಸಿದ್ಧಿ ಅಸಿದ್ಧ್ಯೋಹೋ ನಿರ್ವಿಕಾರ ಅಂತ ಹೇಳಿ 3 ಪದಗಳಾಗತ್ತೆ. ಸೊ ಯಾರು ಹೊಸಬ್ರಿದ್ದೀರೋ ಅವರು 2 ಪದವನ್ನ ಮಾಡಿ. ಸಿದ್ಧ್ಯ ಸಿದ್ಧ್ಯೋ ನಿರ್ವಿಕಾರ, ಹೀಗೆ ಮಾಡಿ. ಸಿದ್ಧ್ಯ ಸಿದ್ಧ್ಯೋ ನಿರ್ವಿಕಾರ. ಮತ್ತೆ ಅಲ್ಲಿ ನದು ಅರ್ಕಾವಳಿ ಹೇಳೋ ಅವಶ್ಯಕತೆ ಇಲ್ಲ ಬಿಡಿಸೋರು. ಯಾಕಂದ್ರೆ ಸಿದ್ಧ್ಯ ಸಿದ್ಧ್ಯೋಹೋ ಅಲ್ಲಿ ನಮ್ಗೆ ವಿಸರ್ಗ ಬರುತ್ತೆ. ಅದು ವಿಸರ್ಗಕ್ಕೂ ಮತ್ತೆ ಅರ್ಕಾವಳಿಗೂ ಕೆಲವೊಂದು ಕಾಂಬಿನೇಷನ್ ಇರುತ್ತೆ ಸಂಸ್ಕೃತದಲ್ಲಿ. ಈಗ ಬಿಡಿಸೋರು ಅಷ್ಟು ಮಾತ್ರ ತಿಳ್ಕೊಳ್ಳಿ. ಸಿದ್ಧ್ಯ ಸಿದ್ಧ್ಯೋ ನಿರ್ವಿಕಾರ ಅಂತ ಹೇಳಿ ಬಿಡಿಸೋರು. ಕೂಡಿ ಹೇಳೋರು ಕೂಡಿ ಹೇಳಿ. ಕೊನೆ ಚರಣ ಕರ್ತಾ, ಈಗ ಇದೆ ತಾಕೆ. ಕರ್ತಾ ಸಾತ್ವಿಕ ಉಚ್ಚತೆ. ಓಕೆ, ಸರಿ ಸರಿ. ಇದ್ರೊಂದು ಹರೇ ಕೃಷ್ಣ. ಮಾತಾಜಿ, ಇದರ ಅರ್ಥ ತಿಳ್ಕೊಳ್ಳೋಣ. ಮುಕ್ತ ಸಂಗೋ ನ ಹಂವಾದಿ. ಮುಕ್ತ ಸಂಘ, ಮುಕ್ತ ಸಂಘ ಅಂದ್ರೆ ಆಸಕ್ತಿಯಿಂದ ಮುಕ್ತನಾದಂಥವನು ಮುಕ್ತ ಸಂಘ. ಅನಹಂವಾದಿ, ಅನಹಂವಾದಿ ಅಂದ್ರೆ, ಹಂವಾದಿ ಅಂತಂದ್ರೆ ಅಹಂಕಾರ ಇರುವವನು, ಅನಹಂವಾದಿ ಅಂದ್ರೆ ಅಹಂಕಾರವಿಲ್ಲದವನು ಅಂತ. ಮೊದಲೇ ಚರಣ ಏನ್ ಹೇಳುತ್ತೆ? ಆಸಕ್ತಿಯಿಂದ ಮುಕ್ತನಾದವನು, ಅಹಂಕಾರವಿಲ್ಲದವನು. ಎರಡನೇ ಚರಣ ಏನ್ ಹೇಳುತ್ತೆ? ಧೃತ್ಯುತ್ಸಾಹ ಸಮನ್ವಿತ. ಧೃತಿ ಉತ್ಸಾಹ ಸಮನ್ವಿತ ಅಂದ್ರೆ ಧೈರ್ಯ ಮತ್ತು ಉತ್ಸಾಹ ಹೊಂದಿದವನು ಅಥವಾ ಹೊಂದಿರುವವನು ಅಂತ ಎರಡನೇ ಚರಣ ಹೇಳುತ್ತೆ. ಮೂರನೇ ಚರಣ ಸಿದ್ಧ್ಯ ಸಿದ್ಧ್ಯೋರ್ ನಿರ್ವಿಕಾರ. ಸಿದ್ಧಿ ಅಸಿದ್ಧ್ಯೋ ನಿರ್ವಿಕಾರ. ಸಿದ್ಧಿ ಅಂದ್ರೆ ಯಶಸ್ಸು, ಅಸಿದ್ಧಿ ಅಂತಂದ್ರೆ ಅಪಯಶಸ್ಸು. ಅಥವಾ ಇಲ್ಲಿ ಸಿದ್ಧಿ ಅಂದ್ರೆ ನಾವು ಜಯ, ಅಸಿದ್ಧಿ ಅಂತಂದ್ರೆ ಅಜಯ ಅಥವಾ ವಿಫಲತೆ, ಹೀಗೆ ಹೇಳ್ತೇವೆ. ಸಿದ್ಧಿ ಜಯ ಮತ್ತೆ ಯಶಸ್ಸು, ಅಸಿದ್ಧ್ಯೋ ಅಂದ್ರೆ ವಿಫಲತೆ. ನಿರ್ವಿಕಾರ, ನಿರ್ವಿಕಾರ ಅಂತಂದ್ರೆ ಅಚಲವಾಗಿರುವಂಥದ್ದು ಅಥವಾ ಬದಲಾಗದೆ ಇರುವಂಥದ್ದಕ್ಕೆ ನಿರ್ವಿಕಾರ ಅಂತ ಕರೀತಾರೆ. ನಿರ್ವಿಕಾರ, ಅಚಲ ಮನಸ್ಸಿನವನು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಕರ್ತಾ ಸಾತ್ವಿಕ ಉಚ್ಚತೆ. ಕೊನೆಯದಾಗಿ ಕರ್ತ ಅಂದ್ರೆ ಕರ್ತ, ಮಾಡುವವನು. ಅಂತ ಏನು ಕರ್ತವ್ಯವನ್ನ ಮಾಡ್ತಾನೋ ಅವನಿಗೆ ಸಾತ್ವಿಕ ಕಾರ್ಯ ಮಾಡುವವನು ಎಂದು ಕರೀತಾರೆ ಅಂತ. ಸಾತ್ವಿಕ ಉಚ್ಚತೆಯಿಂದ ಕರೆಯಲ್ಪಡುತ್ತದೆ ಅಂತ ಹೇಳ್ತಾರೆ. ಒಟ್ಟಾರೆ ಏನು ಕರ್ತ ಕೊಡುತ್ತಂದ್ರೆ, ಮೊದಲೇ ಚರಣ ಮುಕ್ತ ಸಂಗೋಹನಂವಾದಿ, ಆಸಕ್ತಿ ಇಲ್ಲದೆ ಅಥವಾ ಅಹಂಕಾರವಿಲ್ಲದೆ ಇರುವ ಧೃತ್ಯುತ್ಸಾಹ ಸಮನ್ವಿತ, ಧೈರ್ಯ ಮತ್ತು ಉತ್ಸಾಹದಿಂದ
ಕಾರ್ಯನಿರ್ವಹಿಸುವ. ಸಿದ್ಧ ಸಿದ್ಧ್ಯೋರ್ ನಿರ್ವಿಕಾರ, ಯಶಸ್ಸು ಮತ್ತು ವಿಫಲತೆಯಲ್ಲಿ ಸಮಭಾವ ಹೊಂದಿರುವಂತಹವನು. ಕರ್ತ ಸಾತ್ವಿಕ ಉಚ್ಯತೆ, ಅಂಥ ಕರ್ತನನ್ನು ಅಥವಾ ಅಂತಹ ಕರ್ತವ್ಯವನ್ನ ಮಾಡುವಂಥವನನ್ನು ಸಾತ್ವಿಕ ಕರ್ತ ಎಂದು ಕರೆಯುತ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ, ಮಾದೇವಿ ಮಾತಾಜಿ, ಶಶಿಕಲಾ ಮಾತಾಜಿ, ಮೂರು ಜನರಿಗೆ ಹೇಳ್ಸ್ಬೇಕಾ ಮಾತಾಜಿ? ಹಾ, ಹೇಳ್ಸಿ. ಎಷ್ಟು 3 ಶ್ಲೋಕ ಇದಾವಲ್ಲ ಮಾತಾಜಿ? ಇಲ್ಲ ಮಾತಾಜಿ, ತುಂಬಾ ಇದೆ ಇದ್ರಲ್ಲಿ. 18ರಲ್ಲಿ 78ವರೆಗೂ 3 ಜನರಿಗೆ ಹೇಳ್ಸಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಹೇಳಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಮುಕ್ತ ಸಂಗೋ ನ ಹಂವಾದಿ ದಿತ್ಯುಸ್ತಾಹ ಸಮನ್ವಿತಃ ಸಿದ್ಧ್ಯ ಸಿದ್ಧ್ಯೋ ನಿರ್ವಿಕಾರಃ ಕರ್ತ ಸಾತ್ವಿಕ ಉಚ್ಯತೆ. ಇನ್ನೊಮ್ಮೆ ಹೇಳಿ ಪ್ರಭುಜಿ. ಮುಕ್ತ ಸಂಗೋ ನ ಹನ್ವಾದಿ ಧೃತ್ಯುತ್ಸಾಹ ಸಮನ್ವಿತಃ. ಇನ್ನೊಮ್ಮೆ ಹೇಳಿ. ಧೃತ್ಯುತ್ಸಾಹ ಸಮನ್ವಿತಃ. ಧೃತ್ಯುತ್ಸಾಹ ಸಮನ್ವಿತಃ. ಧೃತ್ಯುತ್ಸಾಹ ಹೇಳ್ಬೇಕು ಒಮ್ಮೆನೆ. ಧೃತ್ಯುತ್ಸಾಹ ಸಮನ್ವಿತಃ ಸಿದ್ಧ್ಯ ಸಿದ್ಧ್ಯೋ ನಿರ್ವಿಕಾರಃ ಕರ್ತ ಸಾತ್ವಿಕ ಉಚ್ಯತೆ. ಸರಿ, ಮಹಾಪ್ರಾಣವನ್ನ ಗಮನಿಸಿ ಪ್ರಭುಜಿ. ಹರೇ ಕೃಷ್ಣ. ಆಯ್ತು ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಮುಕ್ತ ಸಂಗೋ ನ ಹೌವಾದಿ ಧೃತ್ಯುತ್ಸಾಹ ಸಮನ್ವಿತಃ ಸಿದ್ಧ ಸಿದ್ಧೋರ್ ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ. 2ನೇ ಚರಣ ಹೇಳಿ ಮಾತಾಜಿ. ಧೃತ್ಯುತ್ಸಾಹ ಸಮನ್ವಿತಃ. ಧೃತ್ಯುತ್ ಹೇಳಿ ಸಾ ಹೇಳ್ಬೇಕು. ಧೃತ್ಯುತ್ಸಾಹ ಸಮನ್ವಿತಃ. ಧೃತ್ಯುತ್ ಸಾ ಆಮೇಲೆ ಹೇಳ್ಬೇಕು. ಧೃತ್ಯುತ್ಸಾಹ ಸಮನ್ವಿತಃ. ಧೃತ್ಯುತ್ಸಾಹ ಸಮನ್ವಿತಃ. 3ನೇ ಚರಣ ಹೇಳಿ. ಸಿದ್ಧ್ಯ ಸಿದ್ಧೋ ನಿರ್ವಿಕಾರ. ಎಳಿಬೇಕು. ಸಿದ್ಧ್ಯ ಸಿದ್ಧ್ಯೋರ್ ನಿರ್ವಿಕಾರಃ. ಸಿದ್ಧ ಸಿದ್ಧ್ಯೋ ನಿರ್ವಿಕಾರಃ. ಅಲ್ಲಿ ನೀವು ಸಿದ್ಧ್ಯೋ ಕೂಡಿ ಹೇಳೋರಾದ್ರೆ ಸಿದ್ಧ್ಯೋರ್ ಹೇಳ್ಬೇಕು. ಸಿದ್ಧ್ಯ ಸಿದ್ಧ್ಯೋರ್ ಆಮೇಲೆ ನಿರ್ವಿಕಾರಃ. ಸಿದ್ಧ್ಯ ಸಿದ್ಧೋರ್ ನಿರ್ವಿಕಾರಃ ಕರ್ತ ಸಾತ್ವಿಕ ಉಚ್ಯತೆ. ಆಯ್ತು ಮಾತಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮುಕ್ತ ಸಂಗೋನ ಆದಿ ಧೃತ್ಯುತ್ಸಾಹ ಸಮಾನ್ವಿತಃ ಸಿದ್ಧೋರ್ ನಿರ್ವಿಕಾರಃ ಕರ್ತ ಕೇಳಿಸ್ತಾ ಇಲ್ಲ ಮಾತಾಜಿ. ಬ್ರೇಕ್ ಆಗ್ತಿದೆ ಮಾತಾಜಿ. ಬ್ರೇಕ್ ಆಗ್ತಾ ಇದೆ ನಿಮ್ದು, ಕೇಳಿಸ್ತಾ ಇಲ್ಲ. ನೆಕ್ಸ್ಟ್ ಯಾರಾದ್ರೂ ಇನ್ನೊಬ್ರಿಗೆ ಕೊಡಿ ಮಾತಾಜಿ. ಇಲ್ಲಾಂದ್ರೆ ನೆಟ್ವರ್ಕ್ ಇರೋ ಜಾಗದಲ್ಲಿ ಬನ್ನಿ ಮಾತಾಜಿ ನೀವು. ಬಂದೆ ಮಾತಾಜಿ, ಹೇಳ್ತೀನಿ ಮಾತಾಜಿ. ಮುಕ್ತ ಸಂಗೋನ ಆದಿ ಧೃತ್ಯುತ್ಸಾಹ ಸಮನ್ವಿತಃ. ಒಂದ್ ನಿಮಿಷ. ಮುಕ್ತ ಸಂಗೋ ಹಂವಾದಿ ಹೇಳ್ಬೇಕು ಅಲ್ಲಿ. ಮುಕ್ತ ಸಂಗೋನ ಆದಿ ಶುರುವಾಯ್ತಾ ಮಾತಾಜಿ? ಆದಿ ಧೃತ್ಯುತ್ಸಾಹ ಸಮನ್ವಿತಃ ಸಿದ್ಧೋ ನಿರ್ವಿಕಾರಃ ಕರ್ತ ಏನ್ ಮಾತಾಜಿ? 3ನೇ ಚರಣ ಹೇಳಿ ಇನ್ನೊಮ್ಮೆ. ಸಿದ್ಧ್ಯ ಸಿದ್ಧೋರ್ ನಿರ್ವಿಕಾರಃ. ಶುರುವಾಯ್ತಾ ಮಾತಾಜಿ? ಸಿದ್ಧ್ಯ ಕೇಳಿಸ್ತಾ ಇಲ್ಲ ನಿಮ್ದು. ಸಿದ್ಧ್ಯೋ ಕೇಳಿಸ್ಬೇಕಲ್ಲ. ಸಿದ್ಧ್ಯೋರ್ ನಿರ್ವಿಕಾರಃ. ಸಿದ್ಧ್ಯೋರ್ ನಿರ್ವಿಕಾರಃ. ಕೇಳಿಸ್ತಾ ಮಾತಾಜಿ? ಬಂತು.
ಸಾತ್ವಿಕ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ ಮಾತಾಜಿ ಹಾ, ಹೇಳಿ. ಪ್ಲೀಸ್, ನಾನು ಇವಾಗ ಬಸ್ ಹೊರಟಿದ್ದೀನಿ, ಅವ ನೆಟ್ ಸಿಗಲ್ಲ, ಇದೊಂದು ಓದ್ಬಿಟ್ಟು ನಾನು ಮಾತಾಜಿ. ಹಾ, ಓದಿ ಮಾತಾಜಿ. ಹಾ, ಶ್ಲೋಕ 26. ಮುಕ್ತ ಸಂಗೋಹನಂ ವಾದಿ ಇನ್ನೊಮ್ಮೆ ಓದಿ ಏನ್ ಮೊದಲೇ ಚರಣ. ಇನ್ನೊಮ್ಮೆ ನೋಡಿ, ಫಸ್ಟ್ ಚೆನ್ನಾಗಿ ನೋಡಿ. ಮುಕ್ತ ಸಂಗೋಹನಂ ವಾದಿ. ಸಂಗೋನ ಹಂವಾದಿ. ಹಾ, ಸಂಗೋಹನಂ ವಾದಿ. ಸಂಗೋಹ ಅಂತ ಇದ್ರೆ ಮಾತಾಜಿ ನೀವು, ಸಂಗೋಹ ಅಲ್ಲ, ನ ಇದೆ ಅಲ್ಲಿ, ಸಂಗೋನಹಂ. ಮುಕ್ತ ಸಂಗೋಹನಂ ವಾದಿ. ಇಲ್ಲ, ಹ ನೋಡಿ, ನ ಇದೆ ನೋಡಿ, ಸಂಗೋನಹಂ. ನ ಆದ್ಮೇಲೆ ಹ, ನೀವು ಹ ಆದ್ಮೇಲೆ ನ ಹೇಳ್ತಾ ಇದ್ದೀರಾ. ಮುಕ್ತ ಸಂಗೋನಹಂ ವಾದಿ. ಸರಿ ಬಂತು. ಧೃತ್ಯೋತ್ಸಾಹ ಸಮನ್ವಿತಃ ಸಿದ್ಧ್ಯ ಸಿದ್ಧ್ಯೋರ್ನಿರ್ವಿಕಾರಃ ಕರ್ತ ಸಾತ್ವಿಕ ಉಚ್ಯತೆ. ಎಲ್ಲ ಸರಿ ಬಂತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸರಿ ಮಾತಾಜಿ, ಅಟೆಂಡೆನ್ಸ್ ಹಾಕಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 27ನೇ ಶ್ಲೋಕ. ರಾಗಿ ಕರ್ಮ ಫಲ ಪ್ರೇಪ್ಸು ಲಬ್ಧೋ ಹಿಂಸಾತ್ಮಕೋ ಶುಚಿಃ ಹರ್ಷ ಶೋಕಾನ್ವಿತಃ ಕರ್ತಾ ರಾಜಸಃ ಪರಿಕೀರ್ತಿತಃ. ಇನ್ನೊಮ್ಮೆ ನೋಡಿ ಶ್ಲೋಕ. ರಾಗಿ ಕರ್ಮ ಫಲ ಪ್ರೇಪ್ಸು ಲುಬ್ಧೋ ಹಿಂಸಾತ್ಮಕೋ ಶುಚಿಃ ಹರ್ಷ ಶೋಕಾನ್ವಿತಃ ಕರ್ತಾ ರಾಜಸಃ ಪರಿಕೀರ್ತಿತಃ. ಹರೇ ಕೃಷ್ಣ. ಇದೊಂದು ಉಚ್ಚಾರಣೆ. ರಾಗಿ, ರಾ ದೀರ್ಘ, ಗೀ ದೀರ್ಘ, ರಾಗಿ. ಕರ್ಮ ಫಲ ಪ್ರೇಪ್ಸುಹು, ಫಲ ಫಲ ಅಲ್ಲ, ಫ ಎರಡು ತುಟಿ ಹತ್ಬೇಕು. ಕರ್ಮ ಫಲ ಪ್ರೇಪ್ಸುಹು. ಲುಬ್ಧೋ, ಇಲ್ಲಿ ಪ್ರೇಪ್ಸುರ್ ಲುಬ್ಧೋ ಬರುತ್ತೆ. ಲುಬ್ಧೋ ಬಕೆ ಧವತ್ತು ದೊಡ್ಡ ಧ ಇದೆ. ಲುಬ್ಧೋ ಹಿಂಸಾತ್ಮಕೋ ಶುಚಿಹಿ. ಹಿಂ ಹ ಆದ್ಮೇಲೆ ಅನುಸ್ವಾರ ಇದೆ, ಮುಂದೆ ಸ ಇದೆ. ಸೊ ಅದಕ್ಕೆ ಬರೋದು ವ. ಹಾಗಾಗಿ ಹಿಂಸಾತ್ಮಕ, ಹಿಂ ಅನ್ಬೇಡಿ. ಹಿಂಸಾತ್ಮಕೋ ಶುಚಿಹಿ. ಕೋ ಎಳಿಬೇಕು, ಯಾಕಂದ್ರೆ ಅವಗ್ರಹ ಇದೆ. ಅವಗ್ರಹದ ಒಂದು ಡಿವೈಡ್ ಅಕ್ಷರ ಏನ್ ಕೊಡುತ್ತೆ, ಅಶುಚಿಹಿ ಅಂತ ಹೇಳುತ್ತೆ. ಹಿಂಸಾತ್ಮಕೋ ಶುಚಿಹಿ. ಹರ್ಷ, ಹರ್ಷ ಚ ಮೂರ್ಧನಿ ಶ ಇದೆ, ರ ಅರ್ಕಾವಳಿ ಇದೆ. ಹರ್ಷ, ಹರ್ಷ ಶೋಕಾನ್ವಿತಃ. ಹರ್ಷ ಶೋಕಾನ್ವಿತಃ. ಶೋ ದೀರ್ಘ ಇದೆ, ಕಾ ದೀರ್ಘ ಇದೆ, ನಕ್ಕೆ ಒತ್ತು. ಹರ್ಷ ಶೋಕಾನ್ವಿತಃ ಕರ್ತಾ ರಾಜಸಃ. ಅನ್ಸಹ ಅನ್ನುವಂಥ ವಿಸರ್ಗ ಪೂರ್ಣ ಹೇಳ್ಬೇಡಿ ಅಲ್ಲಿ. ರಾಜಸಃ, ರಾಜಸಃ ಪರಿಕೀರ್ತಿತಃ ಅಂತ ಬರುತ್ತೆ. ಪರಿಕೀರ್ತಿತಃ. ಓಕೆ, ಇದ್ರ ಒಂದು ಅರ್ಥನ ತಿಳ್ಕೊಳ್ಳೋಣ. ರಾಗಿ, ರಾಗಿ ಅಂದ್ರೆ ಇಲ್ಲಿ ರಾಗಿ ಬೇಳೆ ಕಾಳುಗಳನ್ನ ಹೇಳ್ತಾ ಇಲ್ಲ. ರಾಗಿ ಅಂತ ಹೇಳ್ತಾರೆ ಅಂದ್ರೆ ರಾಗ. ರಾಗ ಅಂದ್ರೆ ಆಸಕ್ತಿ. ರಾಗವನ್ನ ಯಾವನು ಹೊಂದಿರ್ತಾನೋ ಅವನಿಗೆ ರಾಗಿ ಅಂತಾರೆ. ರಾಗವನ್ನು ಹೊಂದಿದವನು. ರಾಗ ಅಂದ್ರೆ ಏನು? ಆಸೆ. ಆಸೆಯನ್ನ ಹೊಂದಿದವನಿಗೆ ಏನಂತ ಕರೀತಾರೆ? ರಾಗಿ. ಆಸಕ್ತಿಯುಳ್ಳವನು. ಕರ್ಮ ಫಲ ಪ್ರೇಪ್ಸುಹು. ಕರ್ಮ ಅಂದ್ರೆ ಒಂದು ಕಾರ್ಯದ ಫಲವನ್ನ, ಪ್ರೇಪ್ಸುಹು ಅಂದ್ರೆ ಬಯಸುವವನು. ಕರ್ಮ ಪ್ರೇಪ್ಸುಹು ಅಂದ್ರೆ ಕಾರ್ಯದ ಫಲವನ್ನ ಬಯಸುವವನು. ಆಸಕ್ತಿಯುಳ್ಳವನು, ಕಾರ್ಯದ ಫಲವನ್ನ ಬಯಸುವವನು ಅಂತ ಮೊದಲೇ ಲೈನ್ ಹೇಳುತ್ತೆ, ಮೊದಲೇ ಚರಣ. ಎರಡನೇ ಚರಣ ಲುಬ್ಧ ಹಿಂಸಾತ್ಮಕ, ಹಿಂಸಾತ್ಮಕೋ ಶುಚಿಹಿ. ಲುಬ್ಧ ಅಂದ್ರೆ ಲೋಭಿಗೆ ಹೇಳ್ತಾರೆ ಲುಬ್ಧ ಅಂತ. ಲೋಭಿಯಾದವನಿಗೆ.
ಹಿಂಸಾತ್ಮಕೋ ಶುಚಿಹಿ. ಹಿಂಸಾತ್ಮಕ ಅಂದ್ರೆ ಹಿಂಸೆಯ ಸ್ವಭಾವವನ್ನ ಹೊಂದಿದಂಥವನು. ಹಿಂಸಾತ್ಮಕ ಸದಾ ಅಸೂಯೆ ಪಡುವವನು. ಅಶುಚಿಹಿ ಅಂದ್ರೆ ಅಶುದ್ಧ ಮನಸ್ಸಿನವನು, ಅಶುಚಿಯಾದವನು. ಎರಡನೇ ಚರಣ. ಮೂರನೇ ಚರಣ ಹರ್ಷ ಶೋಕಾನ್ವಿತ ಕರ್ತ. ಹರ್ಷ ಅಂದ್ರೆ ಸಂತೋಷ, ಶೋಕ ಅಂದ್ರೆ ದುಃಖ, ಅನ್ವಿತ ಅಂದ್ರೆ ಒಳಗಾಗುವಂಥವನು. ಸಂತೋಷ ದುಃಖಕ್ಕೆ ಒಳಗಾಗುವಂಥವನಿಗೆ ಕರ್ತ ಅಂತ ಕರೀತಾರೆ. ಅಂತ ಒಂದು ಕಾರ್ಯ ಮಾಡುವವನಿಗೆ ರಾಜಸ ಪರಿಕೀರ್ತಿತ. ರಾಜಸಿಕ ಪರಿಕೀರ್ತಿತ ಅಂತಂದ್ರೆ ಎಂದು ಹೇಳಲಾಗಿದೆ ಅಂತ ಹೇಳ್ತಾರೆ. ರಾಜಸಃ ಎಂದು ಹೇಳಲಾಗಿದೆ ಅಂತ. ಒಟ್ಟಾರೆ ಅರ್ಥ ಏನ್ ಕೊಡುತ್ತೆ ನೋಡ್ರಿ ಒಂದೊಂದು ಚರಣ. ರಾಗಿ ಕರ್ಮ ಫಲ ಪ್ರೇಪ್ಸುಹು. ಆಸಕ್ತಿಯುಳ್ಳವನಾಗಿ ಫಲವನ್ನು ಬಯಸುವವ. ಲುಬ್ಧೋ ಹಿಂಸಾತ್ಮಕೋ ಶುಚಿಹಿ. ಲೋಭಿ, ಹಿಂಸಕ್ಕ ಹಾಗೂ ಅಶುದ್ಧ ಮನಸ್ಸಿನವನು. ಹರ್ಷ ಶೋಕಾನ್ವಿತ. ಸಂತೋಷ ಮತ್ತು ದುಃಖಗಳಿಂದ ದುಃಖಕ್ಕೆ ಒಳಗಾಗುವಂಥವನು. ಅಂತವನು ಕರ್ತಾ ರಾಜಸಃ ಪ್ರೇಪ್ಸು ಪರಿಕೀರ್ತಿತ. ಅಂತ ಕರ್ತನು ರಾಜಸಿಕನೆಂದು ಕರೆಯಲ್ಪಡುತ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ ಫಲಾಸಕ್ತಿಯುಳ್ಳಂಥವನು, ಲೋಭಿ ಆಗಿರುವಂಥವನು, ಹಿಂಸೆ ಅಸೂಯೆ ಪಡುವಂಥವನು, ಅಶುದ್ಧ ಮನಸ್ಸಿನವನು, ಮತ್ತೆ ಸಂತೋಷ ದುಃಖಗಳಿಗೆ ಒಳಗಾಗುವಂಥವನು. ಅಂತವನ್ಬ ಕರ್ತನನ್ನ ರಾಜಸಿಕ ಕರ್ತ ಎಂದು ಕರೀತಾರೆ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಸುಮಿತ್ರಮ್ಮ ಮಾತಾಜಿ, ಸ್ನೇಹ ಮಾತಾಜಿ, ಶಶಿಕಲಾ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ಕೊಂಡಿಲ್ಲ ಮಾತಾಜಿ, ತಪ್ಪೇಳಿದ್ರೆ ಬೈಬೇಡಿ. ಹರೇ ಕೃಷ್ಣ. ಶ್ಲೋಕ 27. ರಾಗಿ ಕರ್ಮ ಫಲ ಪ್ರೇಪ್ಸುಹು ಲುಬ್ಧೋ ಹಿಂಸಾತ್ಮಕೋ ಶುಚಿಹಿ ಹರ್ಷ ಶೋಕಾನ್ವಿತ ಕರ್ತ ರಾಜಸ ಪರಿಕೀರ್ತಿತಃ. ಹರೇ ಕೃಷ್ಣ ಎಲ್ಲ ಮಾತಾಜಿ. ಸರಿ ಇತ್ತು ಮಾತಾಜಿ. ಬಟ್ ಎಲ್ಲಿ ದೀರ್ಘ ಒತ್ತು ಮಹಾಪ್ರಾಣ ಬರುತ್ತೋ ಎಳಿಬೇಕು. ರಾಗಿ ಲೇಟ್ ಆಗಿಯೇ ಜಾಯಿನ್ ಹೋ ಆಗ್ಬಿಟ್ಟೆ. ನೀವು ಹೇಳೋದು ಯಾವ್ದು ಮಾತಾಜಿ? ಉಳಿದೆಲ್ಲ ಸರಿ ಇದೆ. ರಾಗಿ ರಾಗಿ ಮತ್ತೆ ಲುಬ್ಧೋ. ಸೊ ಇಂಥವೆಲ್ಲ ಎಳಿಬೇಕಲ್ಲ ಆ ಜಾಗದಲ್ಲಿ ಸ್ವಲ್ಪ ನೀವು ಗಮನಿಸಿ. ಓಕೆ ಮಾತಾಜಿ. ನೆಕ್ಸ್ಟ್ ರಾಗಿ ಲುಬ್ಧೋ ಎರಡನೇ. ನೆಕ್ಸ್ಟ್ ಹೇಳಿ ಮಾತಾಜಿ. ಮ್ಯೂಟ್ ಹರೇ ಮಾಡ್ಕೊಳ್ಳಿ. ಕೃಷ್ಣ ಮಾತಾಜಿ. ಧನ್ಯವಾದಗಳು. ನೆಕ್ಸ್ಟ್ ಹೇಳಿ ಯಾರು? ಹೇಳಿ ಮಾತಾಜಿ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಾಗಿ ಕರ್ಮ ಫಲ ಪ್ರೇಪ್ಸುಹು ಲುಬ್ಧೋ ಹಿಂಸಾತ್ಮಕೋ ಶುಚಿಹಿ ಹರ್ಷ ಶೋಕಾನ್ವಿತ ಕರ್ತ ರಾಜಸ ಪರಿಕೀರ್ತಿತಃ. ಧನ್ಯವಾದಗಳು ಎಲ್ಲ ಮಾತಾಜಿ. ವಿಸರ್ಗ ಎಲ್ಲ ಸರಿ ಬಂತು ಮಾತಾಜಿ. ಆದ್ರೆ ಎಲ್ಲಿ ಎಳಿಬೇಕಲ್ಲ ಅಲ್ಲಿ ಹೋಯ್ತು. ರಾಗಿ ಲುಬ್ಧೋ ಹರ್ಷ ಶೋಕಾನ್ವಿತ ಶೋ ಹಿಂಸಾತ್ಮಕೋ ಶುಚಿಹಿ. ಅಲ್ಲಿ ಗಮನಿಸಿ. ದೀರ್ಘ ಎಳೆಯೋ ಜಾಗದಲ್ಲಿ ಇಲ್ಲಾಂದ್ರೆ ಏನಾಗೋಗ್ಬಿಡುತ್ತೆ, ದೀರ್ಘ ಇಲ್ಲ ಅಂತ ಆಗೋಗ್ಬಿಡುತ್ತೆ. ಅದನ್ನ ನೀವು ಓದುವಾಗ ಲುಬ್ಧೋ ಅಂತ ಹೇಳಿದ್ರಿ. ಲುಬ್ಧೋ ಅಷ್ಟೇ ಹೇಳಿದ್ರಿ. ಲುಬ್ಧೋ ಹೇಳಿಲ್ಲ ಅಂದ್ರೆ ದೀರ್ಘ ಇಲ್ಲ ಅಂತ ಅರ್ಥ. ಥ್ಯಾಂಕ್ ಯು ಸ್ನೇಹ ಮಾತಾಜಿ ಹೇಳಿ. ಸ್ನೇಹ ಮಾತಾಜಿ ಹೇಳಿ. ಹರೇ ಕೃಷ್ಣ. ರೂಪ ಮಾತಾಜಿ ಹೇಳಿ. ರೇಖಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ರಾಗಿ ಕರ್ಮ ಫಲ ಪ್ರೇತ್ಸುಹು ಲುಬ್ಧೋ ಹಿಂಸಾತ್ಮಕೋ ಶುಚಿಹಿ ಹರ್ಷ ಶೋಕಾನ್ವಿತ ಕರ್ತ ರಾಜಸ ಪರಿಕೀರ್ತಿತಃ. ಹರೇ ಕೃಷ್ಣ ಮಾತಾಜಿ. ಕೆಲವೊಂದ್ ಕಡೆ ನೀವು ಫೋಕಸ್ ಮಾಡಿದ್ರಿ. ಹಿಂಸಾತ್ಮಕೋ ಶುಚಿಹಿ ಸರಿ ಬಂತು. ಹರ್ಷ ಶೋಕಾನ್ವಿತ ಕರೆಕ್ಟ್ ಬಂತು. ಪರಿಕೀರ್ತಿತ ಅಲ್ಲಿ ಉಳಿದಿದೆಲ್ಲ ಸರಿ ಇದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ರಾಗಿ ಕರ್ಮ ಫಲ ಪ್ರೇಪ್ಸು ಲುಬ್ಧೋ ಹಿಂಸಾತ್ಮಕೋ ಶುಚಿಹಿ ಹರ್ಷ ಶೋಕಾನ್ವಿತ ಕರ್ತ ರಾಜಸ ಪರಿಕೀರ್ತಿತಃ. ಎಲ್ಲ ಸರಿ ಇದೆ ಮಾತಾಜಿ. ಇಲ್ಲಿ ರಾಜಸ ಸ್ವರ ಕೇಳ್ಬೇಕು. ರಾಜಸ
ಪರಿಕೀರ್ತಿತಃ ರಾಜಸ ವಿಸರ್ಗ. ರಾಜಸ ಹ. ಪರಿಕೀರ್ತಿತಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಟೆಂಡೆನ್ಸ್ ಮಾತಾಜಿ. ಕೊಟ್ಟಿಲ್ಲ ಮಾತಾಜಿ, ಕೊಟ್ಟಿದ್ದೀನಿ Attendance ಮಾತಾಜಿ, ಹಾಕಿದ್ದಾರೆ. ಮತ್ತೆ ಹಾಕ್ತೇನೆ. ಬರ್ತಾನೆ ಇಲ್ಲ. ಮತ್ತೆ Next ಹಾಕ್ತೇನೆ ಹೇಳಿ. ಮಾತಾಜಿ. ಆಯ್ತು ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹಾ, ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18 28ನೇ ಶ್ಲೋಕ. ಅಯುಕ್ತಃ ಪ್ರಾಕೃತಃ ಸ್ತಬ್ಧಃ ಶಠೋ ನೈಕೃತಿಕೋಲಸಃ ವಿಷಾದೀ ದೀರ್ಘಸೂತ್ರೀ ಚ ಕರ್ತಾ ತಾಮಸ ಉಚ್ಯತೆ. ಇನ್ನೊಮ್ಮೆ ನೋಡೋಣ. ಅಯುಕ್ತಃ ಪ್ರಾಕೃತಃ ಸ್ತಬ್ಧಃ ಶಠೋ ನೈಕೃತಿಕೋಲಸಃ ವಿಷಾದೀ ದೀರ್ಘಸೂತ್ರೀ ಚ ಕರ್ತಾ ತಾಮಸ ಉಚ್ಯತೆ. ಇದರ ಒಂದು ಉಚ್ಚಾರಣೆ ಅಯುಕ್ತಃ. ಅಲ್ಲಿ ಮಧ್ಯದಲ್ಲಿ ಯಾವ ವಿಸರ್ಗ ಬಂದಾಗ ಅಯುಕ್ತಃ, ಅಯುಕ್ತಃ ಸ್ವಲ್ಪ ಮಾತ್ರ ಬರುವಾಗ ಹೇಳ್ಬೇಕು. ಅಯುಕ್ತಃ ಪ್ರಾಕೃತ ಪ್ರಾಕೃತಃ ಸ್ತಬ್ಧಃ. ಇಲ್ಲಿ ನೋಡಿದ್ರೆ ವಿಸರ್ಗ ಏನಿದೆಯೋ ನಾವು ಹೇಳ್ತೇವೆ ಸ್ವಲ್ಪ ಉಚ್ಚಾರಣೆ ಬರ್ಬೇಕು ಅಂತ. ಬಟ್ ನೆನ್ಪಿಟ್ಕೊಳ್ಳಿ, ಪಾಣಿನಿ ಶಾಸ್ತ್ರದ ಪ್ರಕಾರ ಮತ್ತೆ ಅಲ್ಲಿ ಪಕಾರ ಬರುತ್ತೆ, ತಕಾರ ಬರುತ್ತೆ ಅಂತ ಹೇಳ್ತಾರೆ. ಬೇರೆ ಬೇರೆ ಕಲಿಸ್ಕೊಡುವಂತ ರೀತಿ ಬೇರೆ ಬೇರೆ ಆಗಿರುತ್ತೆ. ಬಟ್ ಇಲ್ಲಿ ನಿಮ್ಗೆ ಎಲ್ಲ ಕಳ್ಸ್ಕೊಡ್ಲಿಕ್ಕೆ ಗ್ರಾಮರ್ ಎಲ್ಲ ಹೇಳ್ಕೊಡ್ಬೇಕಾಗತ್ತೆ. ಹಾಗಾಗಿ ಅದಕ್ಕೆ ಹೆಚ್ಚಾಗಿ ಒತ್ತು ಕೊಡ್ತಾ ಇಲ್ಲ. ಕೇವಲ ನಿಮ್ಗೆ ಸ್ವಲ್ಪವಾಗಿ ಅಲ್ಪವಾಗಿ ಉಚ್ಚಾರ ಮಾಡ್ಲಿಕ್ಕೆ ಮಾತ್ರ ನಾ ಹೇಳ್ತಾ ಇರುವಂತದ್ದು. ಬಟ್ ಅದು ಕೂಡ ಸರಿಯಾದ ಪಾಣಿನಿ ನಿಯಮ ಅಲ್ಲ. ಬಟ್ ನಾವೆಲ್ಲ ಹಾಗೆ ಮಾಡ್ತಾ ಇದ್ದೇವೆ, ಹಾಗೆ ಮಾಡಿ ಈಗ. ಯಾಕಂದ್ರೆ ಮೊದ್ಲಿನಿಂದ ಹಾಗೆ ಮಾಡ್ತಾ ಬಂದಿದ್ದೀರಾ, ಮತ್ತೆ ಹೊಸದೊಂದು ಬೇಡ ಮಧ್ಯದಲ್ಲಿ. ಅಯುಕ್ತಃ ಪ್ರಾಕೃತಃ ಸ್ತಬ್ಧಃ ನೋಡಿ. ಮತ್ತೆ ಕ ನೋಡಿ, ಕಕ್ಕೆ ಒಟ್ಟರ ಸುಳಿ ಇದೆ. ಪ್ರಾಕೃತ 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 ಅನ್ಬೇಡಿ, ಪ್ರಾಕೃತ ಅಲ್ಲ, ಪ್ರಾಕೃತ ಪ್ರಾಕೃತ. ಸ್ತಬ್ಧ ಬಕ್ಕೆ ದೊಡ್ಡ ಬತ್ತಿದೆ. ಸಾಮಾನ್ಯವಾಗಿರುವಂತ ಕೃ ಹೇಳ್ತಿರಲ್ಲ, ಸಾಮಾನ್ಯವಾಗಿ ಕೃ ಹೇಗ್ ಬರುತ್ತಲ್ಲ, ಕೃ ಕೃ ಬಾಯಿಂದ ಹಾಗೆ ಹೇಳಿ. ಮತ್ತೆ ಒತ್ತಿ ಕ್ರೂ ಅಂತ ಹೇಳ್ಬೇಡಿ, ಕ್ರೂ ಊದ್ಬೇಡಿ. ಬಾಯಿಂದ ತುಟಿ ಊದ್ತೀವಲ್ಲ ಹಾಗೆ ಕ್ರೂ ಅಂತ ಊದಿ ಹೇಳ್ಬೇಡಿ. ಪ್ರಾಕೃತ ಕೃ ಹೇಗ್ ಬರುತ್ತಲ್ಲ ಹಾಗೆ ಹೇಳಿ ಸಾಮಾನ್ಯವಾಗಿ. ಪ್ರಾಕೃತ ಸ್ತಬ್ಧ. ಶಠೋ ನೋಡಿ, ದೊಡ್ಡ ಠ ಇದೆ, ದೀರ್ಘ ಇದೆ. ಶಠೋ ನೈಕೃತಿ ನೈಕೃತಿ ಕೋಲಸಃ. ಈ ನೈಕೃತಿ ಕೋಲಸಃ ಬಿಡಿಸಿದಾಗ ನೈಷ್ಕೃತಿಕ ಅಲಸಃ ಅಂತ ಹೇಳಿ ಬರುತ್ತೆ, ಅಥವಾ ಆಲಸಃ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ. ನೈಷ್ಕೃತಿಕ ಅಲಸಃ ಅಂತ ಹೇಳ್ತಾರೆ. ನೀವು ಕೂಡಿ ಹೇಳಿ. ನೈಕೃತಿ ಕೋಲಸಃ ವಿಷಾದಿ ವಿಷಾದಿ ವಿಷಾದಿ. ಮಾತಾಜಿ ಇದ್ರೊಳಗೆ ಬುಕ್ಕಲ್ಲಿ ನೈಷ್ಕೃತಿ ಅಂತಾನೆ ಇದೆ ಮಾತಾಜಿ. ನೈಷ್ಕೃತಿ ಇದೆಯಲ್ಲ, ಅಲ್ಲಿ ನೈಕೃತಿ ಇದೆಯಲ್ಲ, ಅದನ್ನ ತಪ್ಪು ನೋಡಿ. ಅಲ್ಲಿ ಮೇಲೆ ಇದು ನಿಮ್ಗೆ ಕಾಣಿಸ್ತಾ ಇರೋದು ಸ್ಕ್ರೀನ್ ಮೇಲೆ ತಪ್ಪಿದೆ, ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ. ನೈಷ್ಕೃತಿ ಆಗ್ಬೇಕದು. ನೈಷ್ಕೃತಿ ನೈಷ್ಕೃತಿ ಕೋಲಸಃ. ನೈಷ್ಕೃತಿ ನೈಷ್ಕೃತಿ ಸರಿ, ಇದು ಚೇಂಜ್ ಮಾಡ್ಕೊಳ್ಳಿ. ನೈಕೃತಿ ಅಲ್ಲ ಅದು, ನೈಷ್ಕೃತಿ ಕೋಲಸಃ. ನೈಷ್ ಶ ನೋಡಿ, ಮೂರ್ಧನಿ ಶ ಬರುತ್ತೆ. ನೈಷ್ಕೃತಿ ಕೋಲಸಃ ಅದೇ ಸರಿಯಾಗಿರೋದು, ನೈಷ್ಕೃತಿ. ವಿಷಾದಿ ವಿಷ ಮೂರ್ಧನಿ ಶ ಇದೆ. ವಿಷಾದಿ ವಿಷಾದಿ. ಶ ಮೂರ್ಧನಿ ಶ, ಸ್ವಲ್ಪ ನಾಲ್ಗೆ ರೋಲ್ ಮಾಡಿ ಹೇಳ್ಬೇಕು. ಶಾದಿ ದೀರ್ಘ ಸೂತ್ರೀ ಚ. ಮುಂದೆ ದೀರ್ಘ ಇದೆ, ದೊಡ್ಡ ಘ ಇದೆ. ದೀರ್ಘ ಸೂತ್ರೀ ಚ. ಎಲ್ಲಾನು ಕೂಡ ಇಲ್ಲಿ ದೀರ್ಘ ಇದೆ. ದಗೆ ದೀರ್ಘ ಇದೆ, ದೊಡ್ಡ ಮಹಾಪ್ರಾಣ ಘ ಇದೆ. ಘ ಮಾತ್ರ ದೀರ್ಘ ಇಲ್ಲ ಅಷ್ಟೇ. ಸಕೆ ತಕೆ. ಸೊ ದೀರ್ಘ ಸೂತ್ರೀ ಚ. ಧೀ ದೊಡ್ಡದು ಹೇಳ್ಬೇಡಿ, ದಿ ಸಣ್ಣದಿದೆ. ದೀರ್ಘ ಸೂತ್ರೀ ಚ. ಕರ್ತಾ ತಾಮಸ ಉಚ್ಯತೆ. ಅದೊಂದು ಎರಡನೇ ಚರಣದಲ್ಲಿ ನೈಷ್ಕೃತಿ ಕೋಲಸಃ ಮಾಡಿ ಅದನ್ನ. ಶಕ್ಕೆ
ಕವತ್ತು ರವತ್ತಿದೆ. ನೈಷ್ಕೃತಿ ಕೋಲಸಃ. ಇದ್ರ ಒಂದು ಅರ್ಥ ತಿಳ್ಕೊಳ್ಳೋಣ. ಅಯುಕ್ತ ಅಯುಕ್ತ ಅಂತಂದ್ರೆ ಈ ಒಂದು ಶಾಸ್ತ್ರದ ನಿಯಮಗಳನ್ನ ಯಾರು ಯುಕ್ತವಾಗಿ ಗಮನಿಸೋದಿಲ್ವೋ ಅವರಿಗೆ ಹೇಳ್ತಾರೆ ಅಯುಕ್ತ ಅಂತ. ಯುಕ್ತ ಅಂತಂದ್ರೆ ಶಾಸ್ತ್ರಗಳ ವಿಧಿವಿಧಾನ ಪ್ರಕಾರ ನಡೆಯುವಂಥವನು. ಅಯುಕ್ತ ಅಂತಂದ್ರೆ ಶಾಸ್ತ್ರಗಳ ವಿಧಿವಿಧಾನಗಳ ಪ್ರಕಾರ ನಡೆಯದೇ ಇರುವಂಥವನು ಅಥವಾ ಶಾಸ್ತ್ರಗಳನ್ನ ಗಮನಿಸದೇ ಇರುವಂಥವನು ಅಂತ ಕರೀತಾರೆ ಅಯುಕ್ತ. ಪ್ರಾಕೃತ ಅಥವಾ ಪ್ರಾಕೃತ. ಪ್ರಾಕೃತ ಅಂದ್ರೆ ಈ ಭೌತಿಕ ಸ್ವಭಾವದವನಿಗೆ ಪ್ರಾಕೃತ ಅಂತ ಕರೀತಾರೆ. ಅಂದ್ರೆ ಭೌತಿಕವಾಗಿ ಆಲೋಚನೆಯನ್ನ ಮಾಡುವಂಥವನು. ಪ್ರಾಪಂಚಿಕರು ಹೇಗೆ ಆಲೋಚನೆ ಮಾಡ್ತಾರಲ್ಲ, ಭೌತಿಕವಾಗಿ ಅಪೇಕ್ಷೆನ ಇಟ್ಕೊಂಡು, ಹಾಗೆ ಪ್ರಾಕೃತ ಸ್ವಭಾವದವನು ಸ್ತಬ್ಧ. ಸ್ತಬ್ಧ ಅಂತಂದ್ರೆ ಹಠವಾದಿ, ತುಂಬಾ ಹಠ ಮಾಡೋವನಿಗೆ ಸ್ತಬ್ಧವಾದಿ ಅಂತ ಕರೀತಾರೆ. ಶಠೋ ಶಠೋ ಅಂದ್ರೆ ಮೋಸಗಾರ, ವಂಚಕ ಅಂತ ಕರೀತಾರೆ. ನೈಷ್ಕೃತಿ ನೈಷ್ಕೃತಿಕ ನೈಷ್ಕೃತಿಕ ಅಂದ್ರೆ ನೈಷ್ಕೃತಿ ಅಂದ್ರೆ ದುಷ್ಕರ್ಮ. ನೈಷ್ಕೃತಿಕ ಅಂದ್ರೆ ದುಷ್ಕರ್ಮದಲ್ಲಿ ತೊಡಗಿರುವಂತವನಿಗೆ ಹೇಳ್ತಾರೆ. ದುಷ್ಕರ್ಮದಲ್ಲಿ ತೊಡಗಿರುವಂತವನು. ಅಲಸಹ, ಇಲ್ಲಿ ನಾವೆಲ್ಲ ಕರಿತೇವೆ ನೋಡಿ ಆಲಸಿ ಅಂತ ಹೇಳಿ. ಅಲಸಹ ಅಂದ್ರೆ ಸೋಮಾರಿಗೆ ಹೇಳ್ತಾರೆ ಅಲಸಹ. ವಿಷಾದಿ ವಿಷಾದಿ ಅಂತಂದ್ರೆ ಸದಾ ಕಾಲ ವಿಷಾದವನ್ನ ವ್ಯಕ್ತಪಡಿಸುವಂಥವನು. ವಿಷಾದ ಅಂದ್ರೆ ಉತ್ಸಾಹನೇ ಇಲ್ಲ, ಏನೇ ಕಾರ್ಯ ಮಾಡಿದ್ರು ಉತ್ಸಾಹದಲ್ಲದೆ ಇರುವಂಥವನು, ಅವನಿಗೆ ವಿಷಾದಿ ಅಂತ ಕರೀತಾರೆ. ದೀರ್ಘ ಸೂತ್ರೀ ಚ. ದೀರ್ಘ ಸೂತ್ರಿ ಅಂದ್ರೇನು? ಯಾವಾಗ್ಲೂ ಕೂಡ ಕೆಲಸ ಮಾಡ್ಲಿಕ್ಕೆ ತಡ ಮಾಡುವಂಥವನು, ಕೆಲಸವನ್ನ ವಿಳಂಬವಾಗಿ ಮಾಡುವಂಥವನಿಗೆ ದೀರ್ಘ ಸೂತ್ರಿ ಅಂತ ಕರೀತಾರೆ. ಕರ್ತ ತಾಮಸ ಉಚ್ಚತೆ. ಸೊ ಹಂತ ಕೆಲಸ ಮಾಡುವಂಥವನಿಗೆ, ಹಂತ ಕರ್ತನಿಗೆ ತಾಮಸಿಕ ಕರ್ತ ಎಂದು ಉಚ್ಚತೆ ಎಂದು ಕರೆಯಲ್ಪಡುತ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಾರೆ ಏನ್ ಅರ್ಥ ಕೊಡುತ್ತಂದ್ರೆ, ಮೊದಲೇದು ಅಯುಕ್ತ, ಪ್ರಾಕೃತ, ಸ್ತಬ್ಧ, ಇಲ್ಲದಿರುವಂಥವನು, ಪ್ರಾಪಂಚಿಕನಾಗಿರುವಂಥವನು. ಸ್ತಬ್ಧ ಅಂದ್ರೆ ಹಠವಾದಿಯ ಸ್ವಭಾವದವನು. ಶಠೋ ನೈಷ್ಕೃತಿ ಕೋಲಸಃ, ಇಲ್ಲಿ ವಂಚಕ, ಮತ್ತೆ ದುಷ್ಕರ್ಮದಲ್ಲಿ ತೊಡಗುವಂಥವನು, ಕೆಲಸ ಮಾಡ್ಲಿಕ್ಕೆ ಮಾಡುವಂಥದ್ದು. ಸೊ ಇಂಥ ಯಾರು ಕಾರ್ಯದಲ್ಲಿ ತೊಡಗಿರ್ತಾರೋ ಇಂಥವರೆಲ್ಲರನ್ನ ತಾಮಸಿಕ ಕರ್ತ ಎಂದು ಕರೀತಾರೆ ಅಂತ ಇಲ್ಲಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ, ಮನೋರಮಾ ಮಾತಾಜಿ, ಮಂಜುಳಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆಯುಕ್ತಃ ಪ್ರಕೃತ ಸ್ತಬ್ಧ ಶಠೋ ನೈಷ್ಕೃತಿ ಕೋಲಸಃ ವಿಷಾಧಿ ದೀರ್ಘಸ್ತು ಸ್ತುತ್ರಿ ಚ ಕರ್ತ ತಾಮಸ ಉಚ್ಚತೆ. ಮಾತಾಜಿ ಬಿಟ್ಟು ಹೇಳಂಗಿಲ್ಲ ಪದಗಳನ್ನ, ಉಚ್ಚತೆ ಅಲ್ಲ. ಇದು ಹೇಳಿ, ಮೂರನೇ ಚರಣ ಹೇಳಿ. ವಿಷಾಧಿ ದೀರ್ಘಸ್ತು ಹೇಳಿಬೇಕಲ್ಲ ಮತ್ತೆ. ವಿಷಾಧಿ ದೊಡ್ಡ ಧ ಇಲ್ಲ ಅಲ್ಲಿ, ಮಹಾಪ್ರಾಣ ಇಲ್ಲ. ವಿಷಾದಿ ದೀರ್ಘ ಇದೆಯಲ್ಲ. ದೀರ್ಘ ಶ್ರುತಿ. ಒಂದ್ ನಿಮಿಷ. ಧೀ ದೊಡ್ಡ ಧ ಅಲ್ಲ, ದೀರ್ಘ. ಘ ಮಾತ್ರ ದೊಡ್ಡದು. ದೀರ್ಘ. ವಿಷಾಧಿ ದೀರ್ಘ ಶ್ರುತಿ ಚ. ಸೂತ್ರಿ ಚ. ಸೂ ದೊಡ್ಡ ಕೂಡಿದೆ. ಸೂತ್ರಿ ಚ. ತಕ್ಕೆ ಎಳಿಬೇಕು ಮಾತಾಜಿ. ದೀರ್ಘ ಅಂದ್ರೆ ಏನು? ಎಳಿಬೇಕು, ಒತ್ತಬಾರ್ದು, ಒತ್ತಿ ಹೇಳ್ಬಾರ್ದು. ದೀರ್ಘ ಅಂದ್ರೆ ಎಳಿಬೇಕು ಅಷ್ಟೇ, ಒತ್ತಂಗಿಲ್ಲ, ಒತ್ತಿ ಹೇಳಂಗಿಲ್ಲ ಶಬ್ದ. ವಿಷಾದಿ ವಿಷಾಧಿ ಹೇಳ್ತಾ ಇದ್ದೀರಾ ನೀವು, ಒತ್ತಿ ಹೇಳ್ತಾ ಇದ್ದೀರಾ. ವಿಷಾದಿ. ಮತ್ತೆ ಧೀ ಅಂತ ಒತ್ತಿ ಹೇಳ್ತಾ ಇದ್ದೀರಾ, ಒತ್ತಿ ಹೇಳಂಗಿಲ್ಲ, ಎಳಿಬೇಕು. ದೀರ್ಘ ದೀರ್ಘ ಸೂತ್ರೀ ಚ. ವಿಷಾದಿ ದೀರ್ಘ ಸೂತ್ರೀ ಚ. ವಿಷಾಧಿ ದೀರ್ಘ ಸೂತ್ರೀ ಚ. ಸರಿ ಬಂತು. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಮಂಜುಳಾ ಏನ್ ಮಾತಾಜಿ ಹೇಳಿದ್ರ?
ಮಾತಾಜಿ ನಾನು ಹೇಳಿಲ್ಲ ಮಾತಾಜಿ. ಯಾರು ಮಾತಾಜಿ? ಮಂಗಳ ಮಂಗಳ. ಮಾತಾಜಿ. ಇನ್ನು ನಿಮ್ಮ ಹೇಳಿ 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 ಹೇಳ ಮಾತಾಜಿ. ಹೇಳಿ. ಶ್ಲೋಕ 28. ಆಯುಕ್ತಃ ಪ್ರಕೃತ ಸ್ತಬ್ಧಃ ಶಟೋ ನೈಕೃತಿ ಕೋಲಸಾ ವಿಷಾದಿ ದೀರ್ಘಸೂತ್ರೀ ಚ ಕರ್ತ ತಾಮಸ ಉಚ್ಯತೆ. ಎರಡನೇದು ಗಮನಿಸಿ ಮಾತಾಜಿ, ಅದು ನೈಷ್ಕೃತಿ ಆಗ್ಬೇಕಲ್ಲಿ. ನೈಕೃತಿ ಕೋಲಸ ತಪ್ಪಾಗಿದೆ ಅಲ್ಲಿ ಪ್ರಿಂಟ್. ನೈಷ್ಕೃತಿ ಕೋಲಸ ಆಗ್ಬೇಕು. ನೈಶ್ರುತಿ ಕೋಲಸಃ. ಮಾತಾಜಿ ಅದ್ ನಾವ್ ಬುಕ್ಕಲ್ಲಿ ಹಂಗೆ ಬರ್ಕೋಬೋದಾ ಮಾತಾಜಿ? ಬುಕ್ಕಲ್ಲಿ ಸರಿ ಇದೆ ಮಾತಾಜಿ, ಅಲ್ಲಿ ಪ್ರಿಂಟ್ ಮಾತ್ರ ಇದಾಗಿದೆ. ಹಾ ಬುಕ್ಕಲ್ಲಿ ಸರಿ ಇದೆ. ಸರೋಯ್ತಾ ಮಾತಾಜಿ? ಹಾ, ಸರಿ ಹೋಯ್ತು. ಒತ್ತು ದೀರ್ಘ ಕಡೆಗೆ ಗಮನಿಸಿ, ಉಳಿದೆಲ್ಲ ಸರಿ ಇದೆ. ಇಂಪ್ರೂವ್ ಆಗಿದೆ ಮಾತಾಜಿ. ವೆರಿ ಗುಡ್. ಹರೇ ಕೃಷ್ಣ ಮಾತಾಜಿ. ಹೇಳ ನಾನು. ಹಾ ಹೇಳಿ ಮಾತಾಜಿ, ಹೆಸರು ಕೂಗಿದ್ದೀನಿ. 28. ಆಯುಕ್ತ ಪ್ರಕೃತ ಸ್ತಬ್ಧಃ ಶಠೋ ನೈಶ್ರುತಿ ಕೋಲಸಃ. ನೈಷ್ಕೃತಿ ಕೋಲಸಃ. ಶಠೋ ನೈಷ್ಕೃತಿ ಕೋಲಸಃ ವಿಷಾದಿ ದೀರ್ಘ ಸೂತ್ರೀ ಚ ಕರ್ತಾ ತಾಮಸ ಉಚ್ಯತೆ. ಇಲ್ಲಿ ದೀರ್ಘ ಸೂತ್ರಿ ಇದೆಯಲ್ಲ ಮಾತಾಜಿ, ಅಲ್ಲಿ ಗ್ಯಾಪ್ ಕೊಡ್ಬೇಡಿ. ಉಳಿದಿದೆಲ್ಲ ಸರಿ ಇದೆ, ಹೇಳಿರೋದು ಸರಿ ಇದೆ, ಗ್ಯಾಪ್ ಬಿಡ್ಬೇಡಿ. ವಿಷಾದಿ ದೀರ್ಘ ಸೂತ್ರೀ ಚ. ವಿಷಾದಿ ದೀರ್ಘ ಸೂತ್ರೀ ಚ. ನಿಲ್ತೀರ ನೋಡಿ ನೀವು ಅಲ್ಲಿ, ದೀರ್ಘ ಆದ್ಮೇಲೆ ನಿಲ್ತೀರ, ಅದ್ ಬಿಟ್ಟು ನಿಲ್ಬೇಡಿ. ಸರಿ ಇದೆ ಉಳಿದಿದ್ದೆಲ್ಲ. ನೆಕ್ಸ್ಟ್ ಹೇಳಿ ಮಾತಾಜಿ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 29ನೇ ಶ್ಲೋಕ. ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ. ಇನ್ನೊಮ್ಮೆ ಹೇಳ್ತೀನಿ. ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ. ಹರೇ ಕೃಷ್ಣ. ಬುದ್ಧೇರ್ಭೇದಂ. ಬುದ್ಧೇರ್ಭೇದಂ ನೋಡಿ, ದಕ್ಕೆ ಮಹಾಪ್ರಾಣ ದ ಒತ್ತಿದೆ, ಹಾಗಾಗಿ ಒತ್ತಿ ಹೇಳ್ಬೇಕು, ದೀರ್ಘ ಇದೆ. ಬುದ್ಧೇರ್ಭೇ ದೊಡ್ಡ ಭ ಮಹಾಪ್ರಾಣ ಇದೆ. ಬುದ್ಧೇರ್ಭೇದಂ ದ ಮಾತ್ರ ಮಹಾಪ್ರಾಣ ಹೇಳ್ಬೇಡಿ, ಯಾಕಂದ್ರೆ ಹಿಂದಿನ ಮಹಾಪ್ರಾಣ ಬಂದಾಗ ಮುಂದಿದ್ದು ಕೂಡ ಮಹಾಪ್ರಾಣ ಆಗೇನೆ ಕೇಳಿಸೋದು, ಹಾಗೆ ಉಚ್ಚಾರಣೆ ಮಾಡೋದು ಸಹಜ. ಹಾಗಾಗಿ ಗಮನಿಸಿ. ಬುದ್ಧೇರ್ಭೇದಂ ಧೃತೇಶ್ಚೈವ. ಧೃತೇ ದೊಡ್ಡ ಧ ಇದೆ. ಧೃತೇಶ್ಚೈವ ತುಂಬಾನೇ ಸಂಯುಕ್ತ ಅಕ್ಷರಗಳಿದೆ ಅಲ್ಲಿ. ಶಕ್ಕೆ ಚವತ್ತು 50 ಐ ಮಾತ್ರ ಸರಿಯಾಗಿ ಕೇಳಿಸ್ಬೇಕು. ಧೃತೇಶ್ಚೈವ ಬಿಡಿಸಿದಾಗ ಬುದ್ಧೇರ್ಭೇದಂ, ಬುದ್ಧೇಹೆ ಭೇದಂ ಅಂತ ಆಗತ್ತೆ. ಕೂಡಿ ಹೇಳಿ. ಧೃತೇಶ್ಚೈವ ಬಿಡಿಸಿದಾಗ ಧೃತೇಹೆ ಚ ಏವ ಅಂತ ಆಗತ್ತೆ. ಬಟ್ ಕೂಡಿ ಹೇಳಿ. ಧೃತೇಶ್ಚೈವ. ಗುಣತಸ್ತ್ರಿವಿಧಂ. ಗುಣತಸ್ತ್ರಿವಿಧಂ ಸ್ತ್ರೀ ಸಕೆ ತವತ್ತು ರವತ್ತೆರಡು ಇದೆ. ಗುಣತಸ್ತ್ರಿವಿಧಂ. ಗುಣತಸ್ತ್ರಿವಿಧಂ ಬಿಡಿಸಿದಾಗ ಗುಣತಃ ತ್ರಿವಿಧಂ ಅಂತ ಆಗತ್ತೆ. ಕೂಡಿ ಹೇಳಿ. ಗುಣತಸ್ತ್ರಿವಿಧಂ ಶೃಣು. ಶೃಣು ಶೃಣು. ಮತ್ತೆ ನೆಕ್ಸ್ಟ್ ಪ್ರೋಚ್ಯಮಾನಮ ಶೇಷೇಣ ಬಿಡಿಸಿದಾಗ ಪ್ರೋಚ್ಯಮಾನಂ ಅಶೇಷೇಣ ಆಗತ್ತೆ. ಯಾರಿಗೆ ಕೂಡಿ ಹೇಳಲಿಕ್ಕೆ ಬರೋದಿಲ್ವೋ ಅವರು ಸ್ಪ್ಲಿಟ್ ಮಾಡ್ಬೋದು ಮಧ್ಯ. ಪ್ರೋಚ್ಯಮಾನಂ ಒಂದು ಪದ, ಮ ಆದ್ಮೇಲೆ ಅಲ್ಲಿ ಅ ಸೇರಿಸಿ ಅಶೇಷೇಣ. ಅಶೇಷೇಣ ನೋಡಿ, ಶ ಎರಡು ಶ ಇದೆ ಇಲ್ಲಿ. ಒಂದು ಮೂರ್ಧನಿ ಇಲ್ಲದೆ ಇರುವಂತದ್ದು,
ಇನ್ನೊಂದು ಮೂರ್ಧನಿ ಇರುವಂತದ್ದು ಶ, ನಾಲ್ಗೆ ಅಂಗಳಕ್ಕೆ ಹೋಗಿ ಹತ್ತುತ್ತೆ ಮೇಲೆ. ಶ ಠ ಹೇಳ್ತೀವಲ್ಲ, ಠ ಆ, ಆ, ಠ ಠ ಢ ಢ ಹೇಳ್ತೀವಲ್ಲ, ಆವಾಗ ಹೇಗೆ ನಮ್ಗೆ ನಾಲ್ಗೆ ಅಂಗಳಕ್ಕೆ ಹತ್ತುತ್ತಲ್ಲ ಆತರ ಶ ಹೇಳ್ಬೇಕು. ಶ. ಪ್ರೋಚ, ಓಕೆ ನೋಡಿ ದೊಡ್ಡ ಓ ಕೂಡಿದೆ. ಪ್ರೋಚ್ಯಮಾನಂ, ಪ್ರೋಚ್ಯಮಾನಮ ಶೇಷೇಣ, ಶೇಷೇಣ, ಪ್ರೋಚ್ಯಮಾನಂ ಶೇಷೇಣ. ಪೃಥಕ್ ದೊಡ್ಡ ಇದೆ, ಪಕ್ಕೆ ಒಟ್ಟು ಸುಳಿದೆ. ಪೃಥಕ್, ಕಕ್ಕೆ ವ್ಯಂಜನ ಇದೆ. ಪೃಥಕ್ತ್ವೇನ, ಕಕ್ಕೆ ತ್ವವತ್ ಬಂದಾಗ ಹೇಳ್ಬೇಕು. ಪೃಥಕ್ತ್ವೇನ ಧನಂಜಯ. ಸರಿ, ಇದರ ಒಂದು ಅರ್ಥ ತಿಳ್ಕೊಳ್ಳೋಣ. ಬುದ್ಧೇರ್ಭೇದಂ, ಇಲ್ಲಿ ಇದರರ್ಥ ಬುದ್ಧಿಯ ಭೇದವನ್ನ ಅಥವಾ ಬುದ್ಧಿಯ ವ್ಯತ್ಯಾಸವನ್ನ ಧೃತೇಶ್ಚೈವ, ಧೃತೇಶ್ಚೈವ ಅಂದ್ರೆ ಧೃತಿಯನ್ನೂ ಸಹ ಅಂತ ಹೇಳುತ್ತೆ. ಸೊ ಏನ್ ಅರ್ಥ ಕೊಡುತ್ತಂದ್ರೆ ಇದು ಚರಣ ಬುದ್ಧಿ ಮತ್ತು ಧೃತಿಯ ಭೇದವನ್ನು ಅಂತ ಅರ್ಥ. ಬುದ್ಧಿ ಮತ್ತೆ ಒಂದು ಧೃತಿಯ ಭೇದವನ್ನ. ಧೃತಿ ಅಂದ್ರೆ ಏನು? ನಿಶ್ಚಲತೆ, ನಿಶ್ಚಲತೆಯ ಭೇದ, ಬುದ್ಧಿಯ ಭೇದ ಅಂತ ಈ ತರ ಮೊದಲ ಚರಣ ಹೇಳುತ್ತೆ. ಎರಡನೇ ಚರಣ ಗುಣತಃ ತ್ರಿವಿಧಂ ಶೃಣು. ಗುಣತಃ, ಗುಣತಃ ಅಂದ್ರೆ ಗುಣಗಳ ಪ್ರಕಾರ, ತ್ರಿವಿಧಂ ಗುಣಗಳ ಪ್ರಕಾರ ಏನಿದೆ? 3 ವಿಧಗಳಾಗಿವೆ. ಶೃಣು ಕೇಳು. ಏನರ್ಥ ಕೊಡುತ್ತೆ ಇದು? ಗುಣಗಳ ಪ್ರಕಾರ 3 ವಿಧಗಳಾಗಿ ಇವೆ, ಕೇಳು ಅಂತ ಎರಡನೇ ಲೈನ್ ಹೇಳುತ್ತೆ. ಮೂರನೇ ಚರಣ ಪ್ರೋಚ್ಯಮಾನಮ ಶೇಷೇಣ. ಪ್ರೋಚ್ಯಮಾನಂ ಅಂದ್ರೆ ವಿವರಿಸುತ್ತಾ ಇರುವಂತ ಅಂತ ಈ ತರ ವಿವರಿಸಲಾಗಿರುವ. ಅಶೇಷೇಣ ಅಂದ್ರೆ ಯಾವುದು ಶೇಷ ಉಳಿದಿರೋದಿಲ್ವೋ ಅದಕ್ಕೆ ಅಶೇಷೇಣ ಅಂತ ಕರೀತಾರೆ. ಇನ್ನೊಂದು ಅರ್ಥದಲ್ಲಿ ಅದು ವಿವರವಾಗಿ ಅಥವಾ ಸಂಪೂರ್ಣವಾಗಿ ವಿವರವಾಗಿ ಹೇಳ್ತಾನೆ. ಎರಡು ತರ ಇರುತ್ತೆ ವಿವರಣೆಯಲ್ಲಿ. ಒಂದು ಸಂಕ್ಷಿಪ್ತ ವಿವರಣೆ, ಇನ್ನೊಂದು ಅಶೇಷೇಣ ವಿವರಣೆ. ಶೇಷೇಣ ವಿವರಣೆ, ಅಶೇಷೇಣ ವಿವರಣೆ ಅಂತ ಹೇಳ್ತಾರೆ. ಶೇಷೇಣ ವಿವರಣೆ ಅಂತಂದ್ರೆ ಸಂಕ್ಷಿಪ್ತವಾಗಿರುವಂತದ್ದು, ಸಂಕ್ಷಿಪ್ತವಾದ ವಿವರಣೆ ಅಂತ. ಸಂಕ್ಷಿಪ್ತ ಅಂದ್ರೆ ಸಣ್ಣ ಪ್ರಮಾಣದ ಪುಟ್ಟ ಒಂದು ಸಾರಾಂಶದ ರೀತಿಯಲ್ಲಿ, ಸಮ್ಮರಿ. ಅಶೇಷೇಣ ಅಂತಂದ್ರೆ ಇದಕ್ಕೆ ವಿವರಣೆ, ಪೂರ್ಣ ವಿವರಣೆ ಅಥವಾ ಸಂಪೂರ್ಣ ವಿವರಣೆ ಅಂತ ಕರೀತಾರೆ. ವಿವರವಾಗಿ ಹೇಳುವಂಥದ್ದು ಅಂತ ಕರೀತಾರೆ ಅಶೇಷೇಣ. ಪ್ರೋಚ್ಯಮಾನಂ ಅಶೇಷೇಣ. ಪೃಥಕ್ತ್ವೇನ ಧನಂಜಯ. ಪೃಥಕ್ತ್ವೇನ ಅಂದ್ರೆ ವಿಭಿನ್ನ ಬಗೆಗೆ ಹೇಳ್ತಾರೆ. ಪೃಥಕ್ತ್ವೇನ ಪ್ರತ್ಯೇಕವಾಗಿ, ವಿಭಿನ್ನವಾಗಿ. ಧನಂಜಯ, ಓ ಅರ್ಜುನನೇ, ಧನವನ್ನ ಗೆದ್ದಂಥವನೇ ಧನಂಜಯ. ಧನಂ ಜಯ ಅಂತ ಕರೀತಾರೆ, ಧನಂಜಯ. ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ, ಓ ಧನಂಜಯನೇ, ಬುದ್ಧಿ ಮತ್ತೆ ನಿಶ್ಚಲತೆ ಅಥವಾ ಧೃತಿಯ ಗುಣಗಳ ಪ್ರಕಾರ 3 ವಿಧಗಳಾಗಿವೆ. ಅವುಗಳನ್ನ ಸಂಪೂರ್ಣವಾಗಿ ಮತ್ತು ವಿಭಿನ್ನವಾಗಿ, ವಿಧವಾಗಿ ನಾನು ವಿವರಿಸ್ತೇನೆ, ಕೇಳು. ಬೇರೆ ಬೇರೆ ತರ ನಾನು ನಿನಗೆ ವಿವರಿಸ್ತೇನೆ, ಈಗ ಕೇಳು ಅಂತ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಪ್ರಸನ್ನ ಮಾತಾಜಿ, ಪಾರ್ವತಮ್ಮ ಮಾತಾಜಿ, ಮಂಜುಳಾ ಮಾತಾಜಿ ಹೇಳಿ. ಪಾರ್ವತಮ್ಮ ಮಾತಾಜಿ, ಪ್ರಸನ್ನ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬುದ್ಧಿರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಶ್ಚ ಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ. ಎರಡನೇ ಚರಣ ಹೇಳಿ ಇನ್ನೊಮ್ಮೆ. ಗುಣತಸ್ತ್ರಿವಿಧಂ ಶೃಣು. ಇನ್ನೊಮ್ಮೆ ಹೇಳಿ. ಗುಣತಸ್ತ್ರಿವಿಧಂ ಶೃಣು. ಇನ್ನೊಮ್ಮೆ ಹೇಳಿ. ಗುಣತಸ್ತ್ರಿವಿಧಂ ಶೃಣು. ಸರಿ ಅನಿಸ್ತಾ ಇದೆಯಾ ನಿಮ್ಗೆ ಹೇಳೋದು? ನೋಡಿ ಎಲ್ಲಿ ನೀವು ಬದಲಾವಣೆ ಮಾಡ್ಕೋಬೇಕು ನೀವೇ ನೋಡಿ. ಧ ಮಹಾಪ್ರಾಣ ಹೇಳಿ. ಗುಣತಸ್ತ್ರಿವಿಧಂ ಶೃಣು. ಗುಣತಸ್ತ್ರಿವಿಧಂ ಗುಣತಸ್ತ್ರಿವಿಧಂ
ಶೃಣು ಸರಿ ಬಂತು, ಸರಿ ಇದೆ. ಮತ್ತೆ ಪೃಥಕ್ ಪೇನ ಅಲ್ಲಿ ಮಹಾಪ್ರಾಣ, ತುಂಬಾ ಜನರು ಮಹಾಪ್ರಾಣನೇ ಬಿಟ್ಬಿಡ್ತೀರಾ. ಮಹಾಪ್ರಾಣನ ಗಮನಿಸಿ. ಉಳಿದಿದೆಲ್ಲ ಸರಿ ಇದೆ ಮಾತಾಜಿ. ಮತ್ತೆ ಅಲ್ಲಿ ಧೃತಶ್ಚೇನ ಧೃತೇಶ್ಚೈವ ಅಲ್ಲಿ ಕೂಡ ಮಹಾಪ್ರಾಣ ಬಿಟ್ರಿ. ಸರಿ, ಉಚ್ಚಾರಣೆ ಸರಿ ಇದೆ. ಮಹಾಪ್ರಾಣಕ್ಕೆ ಒಂದ್ ಸ್ವಲ್ಪ ಒತ್ತು ಕೊಡಿ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಹೇಳಿ ಮಾತಾಜಿ. ಪ್ರಸನ್ನ ಪ್ರಭುಜಿ ಹೇಳಿ. ಹರೇ ಕೃಷ್ಣ ಪ್ರಭುಜಿನ ಮಾತಾಜಿ ನಂಗೆ ಗೊತ್ತಿಲ್ಲ ಹೇಳಿ. ಸುನಂದ ಮಾತಾಜಿ. ಬೇಗ ಹೇಳ್ಬೇಕು. ಮಂಜುಳಾ ಮಾತಾಜಿ. ಮಂಜುಳಾ ಆರ್ ಮಾತಾಜಿ. ಲೋಕಜೀವಿನಿ ಮಾತಾಜಿ. ಲಲಿತಾ ಮಾತಾಜಿ ಹೇಳಿಬಿಡಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ಬುದ್ಧಿರ್ಭೇದಂ ಧೃತೈಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಂ ಶೇಷೇಣ ಪೃಥಕ್ತ್ವೇನ ಧನಂಜಯ. ಮೂರನೇ ಚರಣ ನೀವು ಕೂಡಿ ಹೇಳೋರಾದ್ರೆ ಪ್ರೋಚ್ಯಮಾನಮ ಶೇಷೇಣ. ಪ್ರೋಚ್ಯಮಾನಮ ಶೇಷೇಣ ಕೂಡಿ ಹೇಳೋರಾದ್ರೆ. ಬಿಡಿಸೋರಾದ್ರೆ ಪ್ರೋಚ್ಯಮಾನಂ ಅಶೇಷೇಣ ಅಲ್ಲಿ ಸೇರಿಸಿ ಹೇಳಿ. ಪ್ರೋಚ್ಯಮಾನಯಂ ಶೇಷೇಣ. ಇಲ್ಲ, ನೀವು ಕೂಡಿ ಹೇಳ್ತಾ ಇಲ್ಲ, ಬಿಡಿಸಿನೂ ಹೇಳ್ತಾ ಇಲ್ಲ. ಪ್ರೋಚ್ಯಮಾನಂ ಅವಶೇಷೇಣ. ಅವ ಮತ್ತೆ ಅವ ಯಾಕೆ ಬಂತು ಅಲ್ಲಿ? ಅಷ್ಟೇ ಬರ್ಬೇಕಲ್ಲ. ಸರಿ ಮತ್ತೆ ಪ್ರೋಚ್ಯಮಾನಂ ಅಶೇಷೇಣ. ಪ್ರೋಚ್ಯಮಾನಮ ಮಾ ಎಳಿಬೇಕಲ್ಲ, ಅಲ್ಲಿ ಮಾ ಎಳಿದ್ರೇನೆ ನಿಮ್ಗೆ ಸರಿಯಾಗಿ ಕೂಡೋದು ರಾಗ. ಪ್ರೋಚ್ಯಮಾನಮ ಶೇಷೇಣ. ಶೇಷೇಣ ನೋಡಿ ಕೂಡಿ ಬಂತು. ಕೂಡಿ ಹೇಳ್ಬೇಕು. ಪ್ರೋಚ್ಯಮಾನಮ ಶೇಷೇಣ ಲಿಂಕ್ ಇರುತ್ತೆ. ಎಲ್ಲಿ ಎಳೆದಾಗ ಎಳಿತಿರೋ ಅಲ್ಲಿ ಕೂಡಿ ಹೇಳಿಕ್ ಬರುತ್ತೆ. ಎಳಿಲಿಲ್ಲ ಅಂದ್ರೆ ಬರೋದಿಲ್ಲ. ಸರಿ ಪ್ರೋಚ್ಯಮಾನಮ ಶೇಷೇಣ. ಧನ್ಯವಾದಗಳು. ಹೇಳ್ತೀನಿ ಮಾತಾಡಿ ನಾನು. ಬುದ್ಧೇರ್ಭೇದಂ ಧೃತಿಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ. ಸರಿ ಬಂತು. ಇಲ್ಲಿ ನೀವು ಇಲ್ಲಿವರೆಗೂ ನಾನು ಹೇಳಿದ್ದೆ ಮಹಾಪ್ರಾಣ ಹೇಳಿ ಅಂತ. ನೀವು ಯಾವ್ದು ಮಹಾಪ್ರಾಣ ಇಲ್ವೋ ಅದನ್ನು ಮಹಾಪ್ರಾಣ ಹೇಳಿದ್ರಿ. ಒಂದು ಫಸ್ಟ್ ಲೈನ್ ಹೇಳಿ. ಬುದ್ಧೇರ್ಭೇದಂ ಧಮ್ ನೋಡಿ ಅಲ್ಲಿ ದಕ್ಕೆ ಮಹಾಪ್ರಾಣ ಇದೆಯಾ? ಇಲ್ಲ. ಎರಡು ಸರಿ ಹೇಳಿದ್ರಿ. ಬುದ್ಧೇರ್ಭೇದಂ ಧೃತೇಶ್ಚೈವ. ಸರಿ ಬಂತು. ಮತ್ತೆ ಇದು ಎಲ್ರಿಗೂ ಇದು ಶ ಏನಿದೆಲ್ಲ ಶೇಷೇಣ ಅದ್ ಸ್ವಲ್ಪ ಮೂರ್ಧನಿ ಶ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಎಲ್ರು ಹಾಗೆ ಹೇಳ್ತೀರಾ. ಮತ್ತೆ ಸ್ವಲ್ಪ ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದನ್ನ. ನೆಕ್ಸ್ಟ್ ಹೇಳಿ. ಆದ್ರ ಹರೇ ಕೃಷ್ಣ ಮಾತಾಜಿ. ಬುದ್ಧೇರ್ಭೇದಂ ಧೃತೈಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ. ಹರೇ ಕೃಷ್ಣ ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18 30ನೇ ಶ್ಲೋಕ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂ ಚ ಯಾ ವೇತ್ತಿ ಬುದ್ಧಿಃ ಸಾ ಪಾರ್ಥ ಸಾತ್ವಿಕೀ. ಇನ್ನೊಮ್ಮೆ ಹೇಳ್ತೀನಿ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂ ಚ ಯಾ ವೇತ್ತಿ ಬುದ್ಧಿಃ ಸಾ ಪಾರ್ಥ ಸಾತ್ವಿಕೀ. ಉಚ್ಚಾರಣೆ ಪ್ರವೃತ್ತಿಂ. ಪ್ರವೃ ನೋಡಿ ವ್ಯತ್ಯಾಸ. ಪ್ರ ಕೇಳಿಸುತ್ತೆ, ಇದು ವೃ ಕೇಳಿಸುತ್ತೆ. ಪ್ರವೃತ್ತಿಂ ತಕ್ಕೆ ತವತ್ತಿದೆ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಕಾರ್ಯೇ ಎಲ್ಲಕ್ಕೂ ನೋಡಿ ಇಲ್ಲಿ ದೀರ್ಘ ಇದೆ. ಕಾರ್ಯೇ
ಭಯ ಭಯೇ, ಭ ಎರಡು ಮಹಾಪ್ರಾಣ ಇದೆ, ಯಾ ಎರಡು ದೀರ್ಘ ಇದೆ. ಭಯ ಭಯೇ, ಬಂಧಂ ಬಂಧಂ ದೊಡ್ಡ ಇದೆ ಮಹಾಪ್ರಾಣ, ಮೋಕ್ಷಂ ಚ ಯಾವೇತಿ, ವೇ ದೀರ್ಘ ಇದೆ, ವೇತಿ, ಬುದ್ಧಿ ಸಾ ಪಾರ್ಥ ಸಾತ್ವಿಕಿ. ಸೊ ಇಲ್ಲೆಲ್ಲೂ ಕೂಡ ಶಬ್ದ ಸರಳವಾಗಿರುವಂತದ್ದು, ಯಾವ್ದು ಕೂಡಿ ಇಲ್ಲ, ಎಲ್ರು ಹೇಳ್ಬೋದು. ಇದ್ರೊಂದು ಉಚ್ಚಾರಣೆನ, ಇದು ಅರ್ಥ ತಿಳ್ಕೊಳ್ಳೋಣ. ಪ್ರವೃತ್ತಿಂ ಚ ನಿವೃತ್ತಿಂ ಚ ವೇತಿ ಅಂತ ಕರೀತಾರೆ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಅಂದ್ರೆ ಮಾಡಬೇಕಾದದು ಮತ್ತೆ ಮಾಡಬಾರದನ್ನ ತಿಳಿದು ಅಂತ. ಅಂದ್ರೆ ಯಾವ್ದ್ ಕೆಲಸ ಮಾಡ್ಬೇಕು, ಯಾವ್ದ್ ಕೆಲಸ ಮಾಡಬಾರ್ದು ಅನ್ನೋದನ್ನ ತಿಳಿದು, ವೇತ್ತಿ ಅಂದ್ರೆ ತಿಳಿದು. ಆಮೇಲೆ ಕಾರ್ಯ ಕಾರ್ಯೇ ಭಯ ಭಯೇ, ಕಾರ್ಯ ಕಾರ್ಯೇ, ಕಾರ್ಯ ಅಕಾರ್ಯ ಅಂತ ಕರೀತಾರೆ ಬಿಡಿಸಿದಾಗ ಅದನ್ನ. ಕಾರ್ಯ ಕಾರ್ಯ ಅಕಾರ್ಯೇ ಅಂತ ಕರೀತಾರೆ. ಕಾರ್ಯ ಅಂದ್ರೆ ಕರ್ತವ್ಯ, ಅಕಾರ್ಯ ಅಂದ್ರೆ ಕರ್ತವ್ಯ ಅಲ್ಲದ್ದು ಅಂತ ಹೇಳಿ. ಅಕಾರ್ಯ ಅಂದ್ರೆ ಮಾಡಬಾರದನ್ನ, ಕರ್ತವ್ಯ ಅಲ್ಲ ಆದ್ರೂ ಕೂಡ ಅದ್ ಮಾಡೋದು, ಅಕರ್ತವ್ಯವನ್ನ. ಭಯ ಭಯಾಭಯೇ ಬಿಡಿಸಿದಾಗ ಭಯ ಅಭಯೇ ಅಂತ ಆಗುತ್ತೆ. ಭಯ ಮತ್ತು ಅಭಯವನ್ನು ಇಲ್ಲಿ ಏನ್ ಹೇಳ್ತಾರೆ ಎರಡನೇ ಚರಣದಲ್ಲಿ, ಕರ್ತವ್ಯ ಮತ್ ಯಾವ್ದು ಮಾಡ್ಬೇಕಾದದ್ದು, ಯಾವ್ದು ಮಾಡಬಾರ್ದು ಅನ್ನುವಂಥದ್ದು, ಮತ್ತೆ ಭಯ ಅಭಯವನ್ನು ಅಂತ ಎರಡನೇ ಚರಣ ಹೇಳುತ್ತೆ. ಮೂರನೇ ಚರಣ ಹೇಳುತ್ತೆ ಬಂಧಂ ಮೋಕ್ಷಂ ಚ ಯಾವೇತಿ, ಬಂಧಂ ಅಂದ್ರೆ ಬಂಧನವನ್ನು, ಮೋಕ್ಷಂ ಮೋಕ್ಷವನ್ನು, ಮತ್ತು ಯಾವೇತಿ ಅಂತಂದ್ರೆ ಯಾವ ಬುದ್ಧಿಯನ್ನ ತಿಳಿಯುತ್ತದೋ ಅಂತ ಹೇಳಿ. ಆತರ ಯಾವೇತಿ ಅಂದ್ರೆ ಬುದ್ಧಿಯನ್ನ ತಿಳಿಯುವಂಥದ್ದು. ಯಾವೇತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ ಅಂತ. ಆ ಬುದ್ಧಿ ಯನ್ನ ಓ ಅರ್ಜುನನೇ ಸಾತ್ವಿಕ ಅಂತ ಕರೀತಾರೆ ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಾರೆ ಏನ್ ಅರ್ಥ ಕೊಡುತ್ತಂದ್ರೆ ಇದು ಬುದ್ಧಿ ಕುರಿತಾಗಿ ಹೇಳ್ತಾ ಇದ್ದಾರೆ. ಬುದ್ಧಿ ಹೇಗಿರುತ್ತೆ, ಬುದ್ಧಿಯಲ್ಲಿಯೂ ಕೂಡ 3 ಗುಣಗಳಿರುತ್ತೆ ಅಂತ ಹೇಳ್ತಾನೆ ಭಗವಂತ. ಸತ್ವ ರಜ ತಮಸ್ಸು ಅಂತ. ಸತ್ವದ ಬುದ್ಧಿ ಹೇಗಿರುತ್ತೆ ಅನ್ನೋದು ಈ ಶ್ಲೋಕದಲ್ಲಿ ಇದೆ. ಏನ್ ಹೇಳ್ತಾರೆ, ಓ ಅರ್ಜುನನೇ, ಪಾರ್ಥ ಅಂತ ಕೂಗಿದ್ದಾರೆ ಅಲ್ಲಿ. ಓ ಪಾರ್ಥ, ಯಾವ ಬುದ್ಧಿಯು ಕರ್ತವ್ಯ ಅಕರ್ತವ್ಯ, ಭಯ ಅಭಯ ಮತ್ತು ಬಂಧನ ಮೋಕ್ಷವನ್ನ ಸ್ಪಷ್ಟವಾಗಿ ತಿಳಿಯುತ್ತದೋ ಆ ಒಂದು ಬುದ್ಧಿಯನ್ನ ಸಾತ್ವಿಕ ಬುದ್ಧಿ ಅಂತ ಕರೀತಾರೆ. ಅಂದ್ರೆ ನಾವು ಬುದ್ಧಿ ಸರಿಯಾಗಿರ್ಬೇಕು ಅಂದ್ರೆ ಏನ್ ತಿಳ್ಕೊಳ್ಬೇಕು, ನಾವು ನಮ್ಮ ಕರ್ತವ್ಯ ಏನು ಅಂತ ಗೊತ್ತಿರ್ಬೇಕು ನಮ್ಗೆ. ನಮ್ಮ ಕರ್ತವ್ಯ ಯಾವುದು ಅಲ್ಲ ಅಂತ ಹೇಳಿ ಅದು ಕೂಡ ನಮ್ಗೆ ಗೊತ್ತಿರ್ಬೇಕು. ಆದ್ರೆ ನಾವು ಅದೇ ಗೊಂದಲದಲ್ಲಿ ಇದ್ದೇವೆ ಈಗ. ನಮ್ಮ ಕರ್ತವ್ಯ ಏನು, ಕರ್ತವ್ಯ ಯಾವ್ದು ಅಂತ ಗೊತ್ತಿಲ್ಲ. ನ್ಯಾಯ ಅನ್ಯಾಯ ಯಾವುದು ಅನ್ನೋದನ್ನೇ ಗೊತ್ತಾಗ್ತಾ ಇಲ್ಲ ನಮ್ಗೀಗ. ಸೊ ಅಂತ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ. ಇವನ್ ದುರ್ಯೋಧನನು ಕೂಡ ಅದೇ ಗೊಂದಲದಲ್ಲಿ ಇದ್ದ. ಇಲ್ಲ ಮಾತಾಜಿ, ವಿವರಣೆ ಕೊಡ್ಬೇಕು. ಹರೇ ಕೃಷ್ಣ. ಎಲ್ಲಿಗಿದೆ? ಯಾವುದು ಮೋಕ್ಷ, ಬಂಧನ ಯಾವುದು, ಯಾವ್ದು ನಮ್ಮನ್ನ ಬಂಧನಗೊಳ ಮಾಡುತ್ತೆ, ಯಾವ್ದು ನಮ್ಮನ್ನ ಯಾವ್ದು ನಮ್ಗೆ ಮುಕ್ತಿಯನ್ನ ಕೊಡುತ್ತೆ. ಸೊ ಇದನ್ನ ಯಾರು ತಿಳ್ಕೊಂಡಿರ್ತಾನೋ, ಯಾರು ಒಂದು ಬುದ್ಧಿ ತಿಳ್ಕೊಂಡಿರುತ್ತೋ, ಸೊ ಅದಕ್ಕೆ ಸಾತ್ವಿಕ ಬುದ್ಧಿ ಅಂತ ಕರೀತಾರೆ. ನೋಡಿ, ಸಾತ್ವಿಕವಾಗಿರ್ಬೇಕು ಅಂದ್ರೆ ನಾವ್ ಏನೆಲ್ಲ ತಿಳ್ಕೊಂಡಿರ್ಬೇಕು ಅಂತ. ಕರ್ತವ್ಯ ಯಾವ್ದು, ಕರ್ತವ್ಯ ಯಾವ್ದಲ್ಲ, ಭಯ ಎಲ್ಲಿದೆ ನಮ್ಗೆ, ಅಭಯ ಎಲ್ಲಿ, ಇನ್ನೋದೆಲ್ಲ. ಈಗೆಲ್ಲ ಸಾವು ಅಂದ್ರೇನೆ ಭಯ ಎಲ್ರಿಗೂ. ಹಾಗಿದ್ರೆ ಅದು ಸಾತ್ವಿಕ ಬುದ್ಧಿ ಅಲ್ಲ ನಮ್ದು. ರೋಗಗಳಿಗೆ ಕಾರಣರಾಗಿರ್ತಾರೆ, ಅನಾರೋಗ್ಯ ನಮ್ಮದಿಂದ ಬಳಲ್ತಾರೆ. ಸೊ ಅದಕ್ಕೆ ಅದು ಕೂಡ ಒಂದು ಭಯ. ಅದರಿಂದ ಯಾರು ಮುಕ್ತ ಹೊಂದಿರ್ತಾನೋ ಅದೇ ಒಂದು ಸಾತ್ವಿಕ ಬುದ್ಧಿ ಅಂತ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಲಲಿತಾ ಪೂಜಾರಿ ಮಾತಾಜಿ, ಲಕ್ಷ್ಮೀಪ್ರಿಯ ಮಾತಾಜಿ, ಕವಿತಾ ಮಣಿ ಮಾತಾಜಿ. ಹರೇ ಕೃಷ್ಣ. ಬೇಗ ಬೇಗ ಹೇಳಿ. ಹರೇ ಕೃಷ್ಣ ಮಾತಾಜಿ, ಹೇಳಿ ಹೇಳಿ. ಕೃಷ್ಣ ಮಾತಾಜಿ ಇಲ್ಲ ಪ್ರಭುಜಿ, ಆಮೇಲೆ ಕರಿತೀನಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ಪ್ರವೃತ್ತಿಂ ಚ ನಿವೃತ್ತಿಂ ಚ ಕಾರ್ಯಕಾರೇ ಭಯಾಭಯೇ ಬಂಧಂ ಮೋಕ್ಷಂ ಚ ಯಾವೆತ್ತಿ
वेत्ति बुद्धिः सा पार्थ सात्विकी सात्विकी हरे कृष्ण माताजी हरे कृष्ण माताजी प्रवृत्तिं च निवृत्तिं च कार्यकार्येषु भयाभये बन्धं मोक्षं च या वेत्ति बुद्धिः स पार्थ सात्विकी हरे कृष्ण माताजी हरे कृष्ण प्रवृत्तिं च निवृत्तिं च कार्याकार्ये भयाभये बन्धं मोक्षं च या वेत्ति बुद्धिः सा पार्थ सात्विकी ಧನ್ಯವಾದಗಳು ಮಾತೆ हरे कृष्ण माताजी प्रवृत्तिं च निवृत्तिं च कार्याकार्ये भयाभये बन्धं मोक्षं च या वेत्ति बुद्धिः सा पार्थ सात्विकी हरे कृष्ण माताजी ಹರೇ ಕೃಷ್ಣ. ಹರೇ ಕೃಷ್ಣ. ಅವಾಗ್ಲೇ ಯಾರೋ ಕಾರ್ಯ ಅಂತ ಹೇಳಿದ್ರು. ಕಾರ್ಯಾಕಾರ್ಯೇ ಭಯ ಭಯೇ. ಲಕ್ಷ್ಮೀಪ್ರಿಯ ಮಾತಾಜಿ ಇರ್ಬೋದು ಮಾತಾಜಿ. ಫಸ್ಟ್ ಹೇಳಿದ್ರು ನೋಡಿ ಮಾತಾಜಿ ಅವರು. First ಆಯ್ತಾ ಮಾತಾಜಿ? ನಾನೇ ಆಯ್ತಾ? ಇರ್ಬೋದು ಹೌದಾ ಮಾತಾಜಿ ನನ್ ಸರಿ ಬರ್ಲಿಲ್ವಾ ಅಲ್ಲ ಹೇಳ್ಬೇಕಲ್ಲ ಬೇರೆ ಮಾತಾಜಿ. ಬೇರೆ ಹೇಳಲ್ವಾ? ಇಲ್ಲ ನೀವಲ್ಲ ಮಾತಾಜಿ. ಕಾರ್ಯ ಅಂತ ಹೇಳಿದ್ರು ನೋಡಿ, ನೀವು ಅಲ್ಲ. ಲಲಿತಾ ಪೂಜಾರಿ ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ. ಇರ್ಲಿ, ಯಾರು ಹೇಳಿದಿರಾ ನೋಡಿ, ಸ್ವಲ್ಪ ಗಮನಿಸಿ ಅಷ್ಟೇ. ಅದೇನು ಎತ್ತಿ ಹೇಳೋದು ಬೇಡ. ಸ್ವಲ್ಪ ಇದ್ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಮುಂದಿನ ಶ್ಲೋಕ ಆದ್ರ ಮಾತಾಜಿ 3 ಜನ. ಆಯ್ತು ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 31ನೇ ಶ್ಲೋಕ. ಯಯಾ ಧರ್ಮಮಧರ್ಮಂ ಚ ಕಾರ್ಯಂ ಚಾಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿಃ ಸಾ ಪಾರ್ಥ ಸಾ ರಾಜಸಿ. ಇನ್ನೊಮ್ಮೆ ಹೇಳ್ತೀನಿ. ಯಯಾ ಧರ್ಮಮಧರ್ಮಂ ಚ ಕಾರ್ಯಂ ಚಾಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿಃ ಸಾ ಪಾರ್ಥ ರಾಜಸಿ. ಓಕೆ, ಇದರೊಂದು ಉಚ್ಚಾರಣೆ. ಯಯಾ ಧರ್ಮಂ ಅರ್ಕಾವಳಿ ತುಂಬಾ ಇದೆ. ಧರ್ಮಂ 2 ಸಲ ಮಹಾಪ್ರಾಣ ಇದೆ. ಧರ್ಮಂ ಚ ಕಾರ್ಯಂ ಚಾಕಾರ್ಯಮೇವ ಚ. ಈ ಫಸ್ಟ್ ಚರಣದಲ್ಲಿ ಧರ್ಮಂ ಬಿಡಿಸಿದಾಗ ಧರ್ಮಂ ಅಧರ್ಮಂ ಅಂತ ಆಗತ್ತೆ. ಚ ಕಾರ್ಯಂ ಚಾಕಾರ್ಯಮೇವ ಚ. ಚ ಅಕಾರ್ಯಂ ಅಂತ ಕರೀತಾರೆ ಬಿಡಿಸಿದಾಗ. ಚ ಅಕಾರ್ಯಂ ಏವ ಚ. 3 ಪದಗಳಿದೆ, ಕೂಡಿ ಹೇಳಿ. ಚಾಕಾರ್ಯಮೇವ ಚ. ಅಯಥಾವತ್ ಪ್ರಜಾನಾತಿ. ಅಯಥಾವತ್ತಕ್ಕೆ ಪ್ರವತ್ ಬಂದಾಗೆ, ಪವತ್ ಬಂದಾಗೆ, ಇರವತ್ ಬಂದಾಗೆ, ಸನಿಪದ ಅಕ್ಷರ ಹಾಗೆ ಹೇಳ್ಬೇಕು. ಅಯಥಾವತ್ ಪ್ರಜಾನಾತಿ. ಯಾಕಂದ್ರೆ ತಕ್ಕೆ ವ್ಯಂಜನ ಇದೆ, ಸೊ ಪವತ್ ಬಂದಾಗೆ ಹೇಳ್ಬೇಕು. ತಕ್ಕೆ ಪವತ್ ಬಂದಾಗೆ ಹೇಳ್ಬೇಕು. ಮತ್ತೆ ಥ ಮಹಾಪ್ರಾಣ ಇದೆ. ಯಥಾವತ್. ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ಸಾ ರಾಜಸಿ. ಪಾರ್ಥ ದೊಡ್ಡ ಇದೆ, ಬುದ್ಧಿ ಅಲ್ಲಿ ಕೂಡ ಮಹಾಪ್ರಾಣ ಇದೆ. ನೋಡಿ, ಗಮನಿಸಿ. ಮಹಾಪ್ರಾಣ ದೀರ್ಘ ಎಲ್ಲ ನೋಡಿ ಹೇಳಿ, ಗಮನಿಸಿ ಹೇಳಿ. ಯಾಕಂದ್ರೆ ಮುಗಿತಾ ಬಂತು, ಇನ್ನೂವರೆಗೂ ಅದೇ ಒಂದು ತರ ಹೇಳಿದ್ರೆ ತಪ್ಪಾಗತ್ತೆ ಅಂತ ಅನ್ಕೊಳ್ತೇನೆ. ತುಂಬಾ ಸರಿ ನಾ ಹೇಳಿದೀನಿ, ಆದ್ರೂ ಕೂಡ ಅದೇ ಎಂಡಿಗೆ ಅದೇ ತರ ಹೇಳುದು ಅಂತಂದ್ರೆ ಕ್ಲಾಸ್ ನಲ್ಲಿ ಗಮನ ಇಟ್ಟು ಕೇಳಿಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಓಕೆ, ಇದ್ರ ಅರ್ಥನ ತಿಳ್ಕೊಳ್ಳೋಣ. ಯಯಾ ಧರ್ಮಂ ಚ. ಯಯ ಅಂದ್ರೆ ಯಾವದು ಅಂತ ಕರೀತಾರೆ ಅಂತದ್ದು. ಯಾವುದು ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಬುದ್ಧಿಯ ಕುರಿತಾಗಿ ಹೇಳ್ತಾ ಇರುವಂತದ್ದು ಭಗವಂತ. ಮತ್ತೆ ಇಲ್ಲಿ ಆ ಯಾವ ಬುದ್ಧಿಯಿಂದ ಅಂದ್ರೆ ಅದೇ ಯಯ. ಯಾವ ಬುದ್ಧಿಯಿಂದ ಧರ್ಮಂ ಚ, ಧರ್ಮವನ್ನ ಅಧರ್ಮವನ್ನ, ಯಾವ ಬುದ್ಧಿಯಿಂದ ಧರ್ಮವನ್ನ ಅಧರ್ಮವನ್ನ ಅಂತ ಮೊದಲೇ ಚರಣ ಹೇಳುತ್ತೆ. 2ನೇ ಚರಣ ಕಾರ್ಯಂ ಚಾಕಾರ್ಯಮೇವ ಚ. ಕಾರ್ಯಂ ಚಾಕಾರ್ಯಂ. ಕಾರ್ಯಂ ಅಂದ್ರೆ
ಇಲ್ಲಿ ಕರ್ತವ್ಯವನ್ನ ಅಕಾರ್ಯಂ ಚ ಅಕಾರ್ಯಂ ಅಂತ ಕರೀತಾರೆ. ಅಕರ್ತವ್ಯವನ್ನ ಮೇವಚ. ಆಮೇಲೆ ಇಲ್ಲಿ ಅಯಥಾವತ್ ಪ್ರಜಾನಾತಿ. ಅಯಥಾ ಅಂದ್ರೆ ಅಯಥಾವತ್ ಅಂದ್ರೆ ಸರಿಯಾಗಿ ಅಲ್ಲದೆ ಅಂತ. ಯಥಾವತ್ ಅಂತ ಕರಿತಿಲ್ಲ. ಯಥಾವತ್ ಅಂದ್ರೆ ಹೇಗಿದೆಯೋ ಹಾಗೆ. ಅಯಥಾವತ್ ಅಂದ್ರೆ ಹೇಗಿದೆಯೋ ಹಾಗೆ ಮಾಡ್ತಾ ಇಲ್ಲ ಅಂತ ಅರ್ಥ. ಹೇಗೆ ಇದೆಯೋ ಹಾಗಲ್ಲದೆ ಅದ್ರ ಅರ್ಥ. ಅಥವಾ ಸರಿಯಾಗಿ ಅಲ್ಲದೆ ಪ್ರಜಾನಾತಿ ಸರಿಯಾಗಿ ತಿಳಿಯೋದಿಲ್ವೋ ಬುದ್ಧಿ ಸಾ ಪಾರ್ಥ ರಾಜಸಿ. ಸೊ ಅಂತ ಒಂದು ಬುದ್ಧಿಯನ್ನ ರಾಜಸ ಬುದ್ಧಿ ಅಂತಾರೆ ಪಾರ್ಥ ಅಂತ ಹೇಳ್ತಾರಂಥದ್ದು. ಸೊ ಒಟ್ಟಾರೆ ಅರ್ಥ ಏನ್ ಕೊಡುತ್ತೆ ಈ ಶ್ಲೋಕ ಅಂದ್ರೆ, ಓ ಪಾರ್ಥನೆ, ಧರ್ಮ ಅಧರ್ಮ ಕರ್ತವ್ಯ ಮತ್ತೆ ಅಕರ್ತವ್ಯವನ್ನ ಸರಿಯಾಗಿ ಗ್ರಹಿಸಿದಂತ ಬುದ್ಧಿಯನ್ನ ರಾಜಸಕ ಬುದ್ಧಿ ಎಂದು ಕರೀತಾರೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ, ಅನಂತ್ ಕುಲಕರ್ಣಿ ಪ್ರಭುಜಿ, ಹರಣಿ ಕಕ್ಕೇರಿ ಮಾತಾಜಿ ಹೇಳಿ. ಹರೇ ಕೇಳಿಸ್ಲಿಲ್ಲ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ, ಹರಣಿ ಕಕ್ಕೇರಿ ಮಾತಾಜಿ, ಅನಂತ್ ಕುಲಕರ್ಣಿ ಪ್ರಭುಜಿ. ಮಾತಾಜಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಮಾತಾಜಿ, ಅದಕ್ಕೆ ಅನ್ಮ್ಯೂಟ್ ಮಾಡ್ಲಿಲ್ಲ ಮಾತಾಜಿ. ಓಕೆ ಓಕೆ ಮಾತಾಜಿ ಹೇಳಿ, ಯಾರಾದ್ರೂ ಬೇಗನೆ ಹೇಳಿ, ಟೈಮ್ ಆಗುತ್ತೆ. ಶ್ಲೋಕ ಹರೇ ಕೃಷ್ಣ. ಶ್ಲೋಕ 31. ಯಯಾ ಧರ್ಮಮಧರ್ಮಂಚ ಕಾರ್ಯಂ ಚ ಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ರಾಜಸಿ. ಹರೇ ಕೃಷ್ಣ ಮಾತಾಜಿ. ಮೊದಲ ಚರಣ ಹೇಳಿ ಮಾತಾಜಿ. ಯಯಾ ಧರ್ಮಮಧರ್ಮಂಚ. ಸರಿ ಇದೆ ಎರಡನೇ ಚರಣ ಹೇಳಿ. ಸರಿ ಇದೆ ಹೇಳಿ. ಕಾರ್ಯಂ ಚ ಕಾರ್ಯಮೇವ ಚ. ಇಲ್ಲಿನೂ ಕೂಡ ಕಾರ್ಯ ಅನುಸ್ವಾರ ಇದೆಯಲ್ಲ, ಚಜನ್ಯ ಬರುತ್ತೆ ಅಲ್ಲಿ ಅನುಸ್ವಾರ. ಸರಿಯಾಗಿ ಹೇಳಿದ್ರಿ ನೀವು. ಕಾರ್ಯಂಚ ಕಾರ್ಯಮೇವ ಕಾರ್ಯಂ ಸರಿ ಹೇಳಿದ್ರಿ. ಬಟ್ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಅನ್ನೋಕ್ಕೋಸ್ಕರ ಅದೇ ಇದಾಗಿರೋದು. ಸರಿ, ನೆಕ್ಸ್ಟ್ ಹೇಳಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಯಾ ಧರ್ಮಂ ಅಧರ್ಮಂಚ ಕಾರ್ಯಂ ಮಯ ಅಲ್ಲ ಪ್ರಭುಜಿ, ಅದು ಯಯ. ಯಯಾ ಧರ್ಮಂ ಅಧರ್ಮಂಚ ಕಾರ್ಯಂ ಚ ಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ರಾಜಸಿ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಡಿಸ್ಟರ್ಬೆನ್ಸ್ ಇದೆ ಅಂತ ಮಾತಾಜಿ, ಬೇರೆಯವ್ರಿಗೆ ಹೇಳಿ. ಕೊಡೆಕಲ್ ಗೀತಾ ಕೊಡೆಕಲ್ ಮಾತಾಜಿ ಹೇಳಿ. ಗೀತಾ ಕೊಡೆಕಲ್. 31. ಯಯಾ ಧರ್ಮಮಧರ್ಮಂಚ ಕಾರ್ಯಂ ಚ ಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ಸಾರಥಿ ಪಾರ್ಥ ರಾಜಸಿ. ಹಾಗೆ ಮಾತಾಜಿ. ಯಥಾವತ್ ಪ್ರಜಾನಾತಿ ಮೂರನೇ ಚರಣ ತಕ್ಕೆ ಪ್ರವತ್ ಬಂದಾಗ ಹೇಳ್ಬೇಕು. ಯಥಾವತ್ ಪ್ರಜಾನಾತಿ. ಅಯಥಾವತ್ ಪ್ರಜಾನಾತಿ. ಸರಿಯಾಗಿಲ್ಲ ಮಾತಾಜಿ. ಸರಿ ಇದೆ ಮಾತಾಜಿ. ನೆಕ್ಸ್ಟ್ ಹೇಳಿ. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 32ನೇ ಶ್ಲೋಕ. ಅಧರ್ಮಂ ಧರ್ಮಮಿತಿ ಯಾ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿಃ ಸಾ ಪಾರ್ಥ ತಾಮಸಿ. ಇನ್ನೊಮ್ಮೆ ಶ್ಲೋಕ. ಅಧರ್ಮಂ, ಇಲ್ಲಿ ನೋಡಿ ತತದನ ಇದೆ, ಅಧರ್ಮನ್ ಬರುತ್ತೆ ಆಕ್ಚುಲಿ. ಅನುಸ್ವಾರ ಇದೆಯಲ್ಲ. ಅಧರ್ಮನ್ ಧರ್ಮಮಿತಿ ಯಾ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿಃ ಸಾ ಪಾರ್ಥ ತಾಮಸಿ. ಒಂದು ಉಚ್ಚಾರಣೆ. ಅಧರ್ಮಂ, ಅಧರ್ಮನ್ ದೊಡ್ಡದ ಇದೆ, ಮತ್ತೆ ಅರ್ಕಾವಳಿದೆ, ಮುಂದೆ ಅನುಸ್ವಾರ ಇದೆ, ಸೊನ್ನೆ ಇದೆ. ಸೊನ್ನೆ ಮುಂದ್ಗಡೆ ಏನಿದೆ? ಧ ಇದೆ. ಧ ಅಂದ್ರೆ ದ ವರ್ಗ ಅಂತ. ತ ನ ಅಂತ ಬರುತ್ತೆ. ಥ ದ ಧ ನ.
ಸೊ ಹಾಗಾಗಿ ನ ಅನುಸ್ವಾರ ಕೂಡದೆ ನ ಅನುನಾಸಿಕ ಬರುತ್ತೆ. ಹಾಗಾಗಿ ಅಲ್ಲಿ ಅಧರ್ಮನ್ ಅಂತ ಹೇಳ್ಬೇಕು. ಅಧರ್ಮಂ ಅಂತ ಹೇಳಂಗಿಲ್ಲ. ಅಧರ್ಮನ್ ಧರ್ಮಮಿತೀಯ ಮನ್ಯತೆ ತಾಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿ ಸಾ ಪಾರ್ಥ ತಾಮಸಿ. ಓಕೆ, ಮನ್ಯತೆ ದೀರ್ಘ ಇದೆ, ತಮಸಾ ಅಲ್ಲಿ ಎರಡು ಅವಗ್ರಹ ಇದೆ, ಹಾಗಾಗಿ ಆ ವೃತ ಬರುತ್ತೆ. ಹಾಗಾಗಿ ಇಳಿಬೇಕು. ತಾಮಸಾ ವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ. ತಾವ್ ನೋಡಿಲಿ, ವಿಪರೀತಾವ್ ತಾದ್ಮೇಲೆ ಅನುಸ್ವಾರ ಇದೆಯಲ್ಲ, ಮುಂದೆ ಶ ಇದೆ, ಎರಲವ ಸ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ವ ಅನುಸ್ವಾರ ಬರುತ್ತೆ. ವ ಅನುನಾಸಿಕ ಬರುತ್ತೆ. ವಿಪರೀತಾಂಶ ವಿಪರೀತಾಂಶ್ಚ ಬುದ್ಧಿ ಸಾ ಪಾರ್ಥ ತಾಮಸಿ. ಅದರ ಅರ್ಥ ತಿಳ್ಕೊಳ್ಳೋಣ. ಅಧರ್ಮಂ ಅಂದ್ರೆ ಅಧರ್ಮವನ್ನ ಧರ್ಮಮಿತಿ, ಧರ್ಮವೆಂದು, ಅಧರ್ಮವನ್ನ ಧರ್ಮ ಎಂದು ಯಾ ಅಂತ ಹೇಳಿದೆ ಮುಂದೆ. ಯಾ ಅಂದ್ರೆ ಯಾವ ಬುದ್ಧಿ ಕುರಿತಾಗಿ ಹೇಳ್ತಾ ಇರುವಂತದ್ದು ಭಗವಂತ ಈಗ. ಹಾಗಾಗಿ ಯಾ ಅಂದ್ರೆ ಆ ಬುದ್ಧಿ. ಮೊದಲೇ ಚರಣ ಏನ್ ಹೇಳುತ್ತೆ? ಧರ್ಮವನ್ನು ಧರ್ಮವೆಂದು ಯಾವ ಬುದ್ಧಿ. ಎರಡನೇ ಚರಣ ಮನ್ಯತೆ ತಮಸಾವೃತ. ಮನ್ಯತೆ ಭಾವಿಸುತ್ತದೋ ತಮಸಾವೃತ. ತಮಸಾವೃತ ಅಂದ್ರೆ ತಮಗುಣದಿಂದ ಮುಚ್ಚಲ್ಪಟ್ಟ ಅಂತ. ಅಂದ್ರೆ ತಮಗುಣದಿಂದ ಆವರಿಸಲ್ಪಟ್ಟ. ಸರ್ವಾರ್ಥಾನ್ ವಿಪರೀತಾಂಶ್ಚ ಮೂರನೇ ಚರಣ ಏನ್ ಹೇಳುತ್ತೆ? ಎಲ್ಲವನ್ನು ತಪ್ಪಾಗಿ ಗ್ರಹಿಸೋದು ಅಂತ. ಸರ್ವಾರ್ಥಾನ್ ಎಲ್ಲಾ ವಿಷಯಗಳನ್ನ ಏನ್ ಮಾಡೋದು? ವಿಪರೀತಾಂಶ್ಚ ಅರ್ಥವನ್ನ ಅನರ್ಥ ಮಾಡುವಂಥದ್ದು. ಸರ್ವಾರ್ಥಾನ್ ಅರ್ಥವೇ ಇಲ್ದ ಇರುವಂಥದ್ದು. ಎಲ್ಲಾ ಅರ್ಥವನ್ನ ಅಪಾರ್ಥ ಮಾಡುವಂಥದ್ದು, ಅಥವಾ ಎಲ್ಲಾ ವಿಷಯಗಳನ್ನ ತಲೆ ಕೆಳಗಾಗಿ ಮಾಡುವಂಥದ್ದು ಅಂತ. ಸರ್ವಾರ್ಥಾನ್ ವಿಪರೀತಾಂಶ್ಚ. ಅಥವಾ ಎಲ್ಲಾ ವಿಷಯವನ್ನ ತಪ್ಪು ದಾರಿಗೆ ಎಳೆಯುವಂಥದ್ದು ಕೂಡ ಅಂತಾರೆ. ಬುದ್ಧಿ ಸಾ ಪಾರ್ಥ ತಾಮಸಿ. ಅಂತ ಬುದ್ಧಿ ತಾಮಸಿಕ ಬುದ್ಧಿ ಆಗಿದೆ ಅರ್ಜುನ ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಾರೆ ಅರ್ಥ ಏನ್ ಕೊಡುತ್ತೆ ಅಂದ್ರೆ, ಓ ಅರ್ಜುನನೇ, ಅಧರ್ಮವನ್ನೇ ಧರ್ಮವೆಂದು ಭಾವಿಸಿ, ತಾನೇನ್ ಮಾಡ್ತಾ ಇದ್ದಾನೋ ಅದೇ ಸರಿ, ಧರ್ಮವನ್ನೇ ಅಧರ್ಮವೆಂದು ಭಾವಿಸಿ ಎಲ್ಲವನ್ನು ತಲೆ ಕೆಳಗಾಗಿ ಗ್ರಹಿಸುವ ಬುದ್ಧಿ ತಮೋ ಗುಣದಿಂದ ಆವೃತವಾಗಿದೆ. ಸೊ ಅಂತ ಒಂದು ಬುದ್ಧಿಯನ್ನ ತಾಮಸಿಕ ಬುದ್ಧಿ ಎಂದು ಕರೀತಾರೆ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಮಾತಾಜಿ, ಅದ ಮೂರನೇ ಲೈನು ಬುಕ್ ಅಲ್ಲಿ ಎಲ್ಲ ಸರ್ವಾರ್ಥಾನ್ವಿಪರೀತ ಅಂತ ಇದೆ, ಇಲ್ಲಿ ಬಿಡಿಸಿ ಇದೆ. ಹಾಗೆ ನಮ್ಗೆ ಅದು ನಕ್ಕೆ ವತ್ತು ಬಂದಾಗೆ ಹೇಳ್ಬೇಕು ಮಾತಾಜಿ. ಸರ್ವಾರ್ಥಾನ್ ವಿಪರೀತಾಂಶ್ಚ. ನ ವ್ಯಂಜನ ಬಂದಿದೆ ಅಂದ್ರೆ ವಕ್ಕೆ ಒತ್ತು ಬಂದಾಗೆ ಹೇಳ್ಬೇಕು ಅದನ್ನ. ನೀಗೆ ವಾವತ್ತಿದೆ ಬುಕ್ ಅಲ್ಲಿ. ನಕ್ಕೆ ವತ್ತು ಬಂದ ಹಾಗೆ ನಾವ್ ಹೇಳ್ಬೇಕು ಅದನ್ನ. ಸರ್ವಾರ್ಥಾನ್ ವಿಪರೀತಾಂಶ್ಚ. ಸರಿ ಮಾತಾಜಿ. ಬುಕ್ ಅಲ್ಲಿ ಹಾಗೆ ಇದೆ ಅಲ್ಲ. ಹರೇ ಕೃಷ್ಣ. ಗಾಯತ್ರಿ ಶರಣಾಯಿ ಮಾತಾಜಿ. ಗಾಯತ್ರಿ ಆರ್ ಮಾತಾಜಿ. ಕೃಷ್ಣಮೂರ್ತಿ ಪ್ರಭುಜಿ, ನೀವು ಸ್ವಲ್ಪ ನೆಟ್ ಎಲ್ಲಿರುತ್ತೆ ಅಲ್ಲಿ ಹೋಗಿ ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಬೇಗ ಹೇಳ್ಬೇಕು, ನಾನು 35 ಶ್ಲೋಕ ಮಾಡ್ಬೇಕು ಇವತ್ತು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 32. ಅಧರ್ಮಂ ಧರ್ಮಮಿತಿಯ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ ಬುದ್ಧಿ ಸಾ ಪಾರ್ಥ ತಾಮಸೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ದೀರ್ಘ ನೋಡಿ, ದೀರ್ಘ ಅದು ಹೇಳಿರಿ. ದೀರ್ಘ ಎಲ್ಲ ಮತ್ತೆ ಪ್ರಾಕ್ಟೀಸ್ ಮಾಡಿ ಮಾತಾಜಿ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ಅಧರ್ಮಂ ಧರ್ಮಮಿತೀಯ ಮನ್ಯತೆ ತಮಸಾವೃತ ಸರ್ವಾರ್ಥನ್ ವಿಪರೀತಾಂಶ ಬುದ್ಧಿ ಸಾ ಪಾರ್ಥ ತಾಮಸಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಶ್ಲೋಕ 32. ಅಧರ್ಮಂ ಧರ್ಮಮಿತೀಯ ಮನ್ಯತೆ ತಾಮಸಾವೃತ ಸರ್ವರ್ಥಾನ್ ವಿಪರೀತಾಂಶ್ಚ ಬುದ್ಧಿ ಸಾ ಪಾರ್ಥ ತಾಮಸಿ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ. ಥ್ಯಾಂಕ್ ಯು. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18 33ನೇ ಶ್ಲೋಕ. ಧೃತ್ಯಾಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾಃ ಯೋಗೇನಾವ್ಯಭಿಚಾರಿಣ್ಯಾ ಧೃತಿಃ ಸಾ ಪಾರ್ಥ ಸಾತ್ವಿಕೀ. ಇನ್ನೊಮ್ಮೆ ಧೃತ್ಯಾಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾಃ ಯೋಗೇನಾವ್ಯಭಿಚಾರಿಣ್ಯಾ ಧೃತಿಃ ಸಾ ಪಾರ್ಥ ಸಾತ್ವಿಕೀ. ಇದ್ರೋಚ್ಚಾರಣೆ ಧೃತ್ಯ ದೀರ್ಘ ಒತ್ತು ನೋಡಿ. ಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾಃ. ಬಿಡಿಸಿದಾಗ ಮನಃ ಪ್ರಾಣ ಇಂದ್ರಿಯ ಕ್ರಿಯಾಃ ಅಂತ 4 ಪದಗಳಾಗತ್ತೆ. ಕೂಡಿ ಹೇಳಿ. ಮನಃ ಪ್ರಾಣೇಂದ್ರಿಯ ಕ್ರಿಯಾಃ. ಪ್ರಾಣೇಂದ್ರಿಯ ದೀರ್ಘ ಇದೆ, ಪ್ರಾಣೇಂದ್ರಿಯ ದ ಇದೆ, ಹಾಗಾಗಿ ದ ವರ್ಗ ತ ವರ್ಗ ತತದ ನ ಅನುನಾಸಿಕ ಬರುತ್ತೆ, ಹಾಗಾಗಿ ನ ಉಚ್ಚಾರಣೆ ಮಾಡ್ಬೇಕು. ಪ್ರಾಣೇಂದ್ರಿಯಾಹ ನ ಬರುತ್ತೆ ನೋಡಿ ಅಲ್ಲಿ. ಪ್ರಾಣೇಂದ್ರಿಯ ಕ್ರಿಯಾಹ ಯೋಗೇನಾವ್ಯಭಿಚಾರಿಣ್ಯ. ಬಿಡಿಸಿದಾಗ ಯೋಗೇನ ಅವ್ಯಭಿಚಾರಿಣ್ಯ ಅಂತ ಆಗತ್ತೆ. ಸೊ ನೀವು ಹಾಗೆ ಹೇಳಿ, ಕೂಡಿ ಹೇಳಿ. ಯೋಗೇನಾವ್ಯಭಿಚಾರಿಣ್ಯ. ಯಾರಿಗೆ ಕೂಡ್ಲಿಕ್ಕೆ ಹೇಳಲಿಕ್ಕೆ ಆಗಲ್ವೋ ಅವರು ಯೋಗೇನ ಅವ್ಯಭಿಚಾರಿಣ್ಯ ನ ಇದ್ದದನ್ನ ಸ್ಪ್ಲಿಟ್ ಮಾಡಿ ನೀವು ಹಿಂದಿನ ಪದಕ್ಕೆ ನ ಹಾಕಿ ಮುಂದಿನ ಪದಕ್ಕೆ ಅ ಹಾಕಿ ಯೋಗೇನ ಅವ್ಯಭಿಚಾರಿಣ್ಯ ಮಾಡಿ. ಧೃತಿ ಸಾ ಪಾರ್ಥ ಸಾತ್ವಿಕಿ. ಇದ್ರೊಂದು ಅರ್ಥ ತಿಳ್ಕೊಳ್ಳೋಣ. ಧೃತ್ಯಾಯಯ ಧಾರಯತೆ. ಧೃತ್ಯಾಯಯ ಅಂದ್ರೆ ಯಾವ ಬುದ್ಧಿ ಧೃತಿಯಿಂದ ಧಾರಯತೆ ನಿಯಂತ್ರಿಸ್ತಾನೋ ಮನಃ ಪ್ರಾಣೇಂದ್ರಿಯ ಕ್ರಿಯಾಃ ಮನಸ್ಸು ಮತ್ತೆ ಪ್ರಾಣ ಮತ್ತೆ ಇಂದ್ರಿಯಗಳ ಕ್ರಿಯೆಗಳನ್ನ 2ನೇ ಚರಣ ಹೇಳುತ್ತೆ. 3ನೇ ಚರಣ ಯೋಗೇನಾವ್ಯಭಿಚಾರಿಣ್ಯ. ಯೋಗದ ಮೂಲಕ ಅವ್ಯಭಿಚಾರಿಣ್ಯ ಅಂದ್ರೆ ಸ್ಥಿರವಾದ. ಅವ್ಯಭಿಚಾರಿಣ್ಯ ಅಂದ್ರೆ ಭಂಗವಿಲ್ಲದೆ ಅಂತ. ಯೋಗದ ಮೂಲಕ ಭಂಗವಿಲ್ಲದೆ ಧೃತಿ ಸಾ ಪಾರ್ಥ ಸಾತ್ವಿಕಿ. ಸೊ ಅಂತ ಒಂದು ಧೃತಿಯನ್ನ ಸಾತ್ವಿಕ ಧೃತಿ ಅಂತ ಹೇಳಿ ಕರೀತಾರೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಇದು ಧೃತಿ ಅಂತ ಹೇಳ್ತಾ ಇರುವಂತದ್ದು ಯಾವ್ದಕ್ಕೆ ದೃಢ ನಿರ್ಧಾರ. ಒಬ್ಬೊಬ್ಬ ದೃಢ ನಿರ್ಧಾರ ಹೇಗಿರುತ್ತೆ, ನಾವು ದೃಢ ನಿರ್ಧಾರವು ಕೂಡ ಬೇರೆ ಬೇರೆ ಗುಣಗಳಾಗಿರುತ್ತೆ. ಸಾತ್ವಿಕ ಗುಣದ ನಿರ್ಧಾರ ಹೇಗಿರುತ್ತೆ, ಒಟ್ಟಾರೆ ಅರ್ಥ ಏನ್ ಕೊಡುತ್ತೆ, ಯೋಗದ ಮೂಲಕ ಮನಸ್ಸು ಪ್ರಾಣ ಇಂದ್ರಿಯಗಳನ್ನ ಸ್ಥಿರವಾಗಿ ನಿಯಂತ್ರಿಸುವ ಧೃತಿಯನ್ನ. ಸ್ಥಿರವಾಗಿ ಅಂದ್ರೆ ಡೈಲಿ ಒಂದೇ ತರ ಇರುವಂತದ್ದು, ಅದು ಮತ್ತೆ ಬದಲಾವಣೆ ಇಲ್ಲ. ಈಗ ನೋಡಿ, ಒಬ್ರು ಬೆಳಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡ್ತಾರೆ, ನೆಕ್ಸ್ಟ್ ಡೇ ಅವ್ರಿಗೆ ಆಲಸ್ಯ ಆಗುತ್ತೆ. ಬೆಳಗ್ಗೆ ಹೇಳ್ತಾರೆ 4 ಗಂಟೆಗೆ, ಮರ್ದಿನ ಅವರು ಮತ್ತೆ ನಿದ್ದೆ ಬರುತ್ತೆ, ಹೇಳ್ಲಿಕ್ಕೆ ಆಗಲ್ಲ. ಸೊ ಇದು ಧೃತಿ ಅಲ್ಲ, ಇದು ಒಂದು ದೃಢ ನಿರ್ಧಾರ ಅಲ್ಲ, ಬದಲಾಗ್ತಾ ಇರುತ್ತೆ. ಸೊ ಯಾವ ವ್ಯಕ್ತಿ ಒಬ್ಬ ನಿರ್ಧಾರ ತೆಗೆದುಕೊಳ್ತಾನಲ್ಲ, ಅದು ನಿರ್ಧಾರದಲ್ಲಿ ಅಚಲವಾಗಿ ನಿಲ್ಲುವಂಥದ್ದೇ ದೃಢ ನಿರ್ಧಾರ ಅಂತ. ಅದಕ್ಕೆ ಧೃತಿ ಅಂತ ಕರೀತಾರೆ. ಸೊ ಇದು ಸಾತ್ವಿಕ ಧೃತಿ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ, ಚನ್ನಪ್ಪ ಪ್ರಭುಜಿ, ಮಲ್ಜಮ್ಮ ಮಾತಾಜಿ. ಹರೇ ಕೃಷ್ಣ. ಹೇಳಿ, ಬೇಗ ಬೇಗ ಹೇಳಿ. ಯಾಕೆ ಎಲ್ರು ಇದ್ದೀರಾ? ಶ್ಲೋಕ ಮಾತಾಜಿ ಮಾತಾಜಿ ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳ್ತಾ ಇದ್ದೀರಿ. ಧೃತ್ಯ ಯಯಾ ಧಾರಯತೆ ಮನಂ ಪ್ರಾಣೇಂದ್ರಿಯ ಕ್ರಿಯಾಃ ಯೋಗೇನ ವ್ಯಭಿಚಾರಿಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕಿ. ಮಾತಾಜಿ ಎಲ್ಲೋಯ್ತು ಗೊತ್ತಿಲ್ಲ. ಮೊದಲೇ ಚರಣ ಧಾರಯತೆ, ದೊಡ್ಡ ಮಹಾಪ್ರಾಣ ತಗೋಬೇಕು. 2ನೇದು ಮನಃ, ಅಲ್ಲಿ ವಿಸರ್ಗ ಇದೆಯಲ್ಲ, ಮನಂ ಅಲ್ಲ, ಮನಃ. ಎರಡು 0 ಬಂದ್ರೆ ಅದು ವಿಸರ್ಗ, 1 0 ಬಂದ್ರೆ ಅದು ಅನುಸ್ವಾರ. ಮನಃ ನ ಹ ಹೇಳ್ಬೇಕು ಅಲ್ಲಿ. ಮನಃ ಪ್ರಾಣೇಂದ್ರಿಯ ಕ್ರಿಯಾಃ. ಮನ ಪ್ರಾಣೇಂದ್ರಿಯ ಕ್ರಿಯಾಃ ಪ್ರಾಣೇಂದ್ರಿಯ ಕ್ರಿಯಾಃ. ಸರಿ ಬಂತು ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 33. ಧೃತ್ಯಾಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾಃ ಯೋಗೇನಾವ್ಯಭಿಚಾರಿಣ್ಯ
ಧೃತಿ ಸಾ ಪಾರ್ಥ ಸಾತ್ವಿಕಿ. ಹರೇ ಕೃಷ್ಣ. ಎಲ್ಲ ಸರಿ ಬಂದಿದೆ ಪ್ರಭುಜಿ. ಧೃತಿ ಧೃತಿ ಎಳಿಬೇಡಿ, ದೀರ್ಘ ಇಲ್ಲ ಅಲ್ಲಿ. ಧೃತಿ ಸಾ ಪಾರ್ಥ ಸಾತ್ವಿಕಿ. ಹರೇ ಕೃಷ್ಣ. ಧೃತಿ ಸಾ ಪಾರ್ಥ ಸಾತ್ವಿಕಿ. ಹರೇ ಕೃಷ್ಣ. ಸಾತ್ವಿಕಿ ಕಿಹಿ ಇಲ್ಲ, ಸಾತ್ವಿಕಿ. ಸಾತ್ವಿಕಿ. ಹರೇ ಕೃಷ್ಣ. ಸರಿ, ನೆಕ್ಸ್ಟ್ ಹೇಳಿ. ಮಲ್ಜಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ. ಮಲ್ಜಮ್ಮ ಮಾತಾಜಿ ಹೇಳಿ. ಆಯ್ತಾ ಮಾತಾಜಿ? ನಂದಾಯ್ತು. ಮಲ್ಜಮ್ಮ ಮಾತಾಜಿ ಆಗಿದ್ದಾರೆ ಅವರು. ಯಾರು ಇನ್ನೊಬ್ರು? ಭಾಗ್ಯಲಕ್ಷ್ಮಿ ಆಯ್ತು ಅನ್ಸುತ್ತೆ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳ್ಬೇಕು. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಲೇಟ್ ಮಾಡ್ಬೇಡಿ. ಯಾಕೆ? ಹೇಳಿ, ನೀವು ಸ್ಟಾರ್ಟ್ ಮಾಡಿ ಮಾತಾಜಿ. ಓಕೆ, ನಾನ್ ಮಾಡ್ತೇನೆ. ನೆಕ್ಸ್ಟ್ ಹೋಗ್ತೇನೆ ನಾನೀಗ. 35 ಮಾಡ್ಬೇಕು ನಾನು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 34ನೇ ಶ್ಲೋಕ. ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯಾಧಾರಯತೇರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಃ ಸಾ ಪಾರ್ಥ ರಾಜಸಿ. ನೋಡಿ, ಇನ್ನೊಮ್ಮೆ ಹೇಳ್ತೇನೆ. ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯಾಧಾರಯತೇರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಃ ಸಾ ಪಾರ್ಥ ರಾಜಸಿ. ಉಚ್ಚಾರಣೆ ಯಯಾತು ಧರ್ಮ ಕಾಮಾರ್ಥಾನ್. ನೋಡಿ, ಮಹಾಪ್ರಾಣ ಅರ್ಕಾವಳಿ ಇದೆ, ವ್ಯಂಜನ ಇದೆ, ಗಮನಿಸಿ. ಧೃತ್ಯ ಧಾರಯತೇರ್ಜುನ. ತೇ ಎಳಿಬೇಕು, ಯಾಕಂದ್ರೆ ನವಗ್ರಹ ಇದೆ. ಧಾರಯತೇರ್ಜುನ ಪ್ರಸಂಗೇನ. ಪ್ರಸಂಗೇನ ದೀರ್ಘ ಇದೆ, ಅದು ಆಕ್ಚುಲಿ ಕರೆಕ್ಟ್ ಇದೆ. ಪ್ರಸಂಗೇನ ಫಲಾಕಾಂಕ್ಷಿ. ಕಾಂಕ್ಷಿ ನೋಡಿ, ಅಲ್ಲಿ ಅನುಸ್ವಾರ ಏನಿದೆ. ಪ್ರಸಂಗೇನ ಗ ಖ ವರ್ಗ ಬರುತ್ತೆ. ಖ ಖ ಖ ಗ ಘ ङ. ಪ್ರಸಂಗ್ ನೋಡಿ, ಅನುಸ್ವಾರ ಅನುನಾಸಿಕ ಅಂಗ. ಪ್ರಸಂಗೇನ. ಫಲಾಕಾಂಕ್ಷಿ ನೋಡಿ, ಅದು ಕ ವರ್ಗ ಇದೆ. ಕ್ಷ ಇವನ್ ಸಂಯುಕ್ತ ಅಕ್ಷರ ಇದ್ರು ಕೂಡ ಕ ಶ ಮೂರ್ಧನಿ ಶ ಕೂಡಿದೆ. ಬಟ್ ಮೊದಲ ಅಕ್ಷರ ಏನಿದೆಯೋ ಆ ಒಂದು ವರ್ಗನೇ ತಗೋಬೇಕು. ಕ ವರ್ಗ ಇದೆ. ಸೊ ಕ ಖ ಗ ಘ ङ. ಫಲಾಕಾಂಕ್ಷಿ ಕಾಂಕ್ಷಿ. ಧೃತಿ ಸಾ ಪಾರ್ಥ ರಾಜಸಿ. ಇದ್ರೊಂದು ಅರ್ಥ ತಿಳ್ಕೊಳ್ಳೋಣ. ಧರ್ಮ ಕಾಮ. ಯಯಾತು ಧರ್ಮ ಕಾಮಾರ್ಥಾನ್. ಯಯಾತು ಅಂದ್ರೆ ಆದ್ರೆ ಯಾವ ಧೃತಿಯಿಂದ ಅಂದ್ರೆ ಯಾವ ಒಂದು ದೃಢ ನಿರ್ಧಾರದಿಂದ. ಹಿಂದೆ ದೃಢತೆಯ ಬಗ್ಗೆ ಇತ್ತು, ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ದೃಢ ಸಂಕಲ್ಪ. ಯಾವ ದೃಢ ಸಂಕಲ್ಪದಿಂದ ಧರ್ಮ ಕಾಮಾರ್ಥಾನ್ ಅಂದ್ರೆ ಧರ್ಮ ಕಾಮ ಅರ್ಥಾನ್ ಅಂತ 3 ಪದ ಬರುತ್ತೆ ಅಲ್ಲಿ. ಧರ್ಮ ಕಾಮ ಅರ್ಥಗಳನ್ನ ಧಾರಯತೆ ಹಿಡಿದುಕೊಳ್ತಾನೋ. ಧೃತ್ಯಾಧಾರಯತೆ, ಅದು ಧಾರಯತೆ ಅಲ್ಲಿ ಬಂತು. ಧೃತ್ಯ ಅಂತ ಇಲ್ಲಿ ಇರೋ ದೃಢ ಸಂಕಲ್ಪದಿಂದ ಯಾರು ಇದನ್ನ ಹಿಡ್ಕೊಳ್ತಾರೋ ಅರ್ಜುನ. ಪ್ರಸಂಗೇನ ಫಲಾಕಾಂಕ್ಷಿ. 3ನೇ ಚರಣ ಏನ್ ಹೇಳುತ್ತೆ? ಆಸಕ್ತಿಯಿಂದ ಫಲವನ್ನ ಬಯಸುವವನು. ಧೃತಿ ಸಾ ಪಾರ್ಥ ರಾಜಸಿ ಅಂತ ಒಂದು ದೃಢ ಸಂಕಲ್ಪವನ್ನ ರಾಜಸಿಕ ದೃಢ ಸಂಕಲ್ಪ ಎಂದು ಕರೀತಾರೆ. ಪಾರ್ಥ ಅಂತ ಹೇಳ್ತಾರೆ. ಒಟ್ಟಾರ್ಥ ಏನ್ ಅರ್ಥ ಕೊಡುತ್ತಂದ್ರೆ, ಓ ಪಾರ್ಥನೆ, ಫಲಾಸಕ್ತಿಯಿಂದ ಧರ್ಮ ಕಾಮ ಮತ್ತೆ ಅರ್ಥಗಳನ್ನ ಅನುಸರಿಸುವಂತಹ ಒಂದು ದೃಢ ಸಂಕಲ್ಪವನ್ನ ರಾಜಸಿಕ ದೃಢ ಸಂಕಲ್ಪ ಎಂದು ಕರೆಯಲಾಗುತ್ತೆ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಪ್ರಿಯ ಮಾತ್ರ ಹೇಳ್ಸಿ ಮಾತಾಜಿ. ಮಾತಾಜಿ ಇಬ್ಬರಿಗೆ ಅಷ್ಟೇ ಹೇಳ್ಸಿ, ಇನ್ನೊಂದು ಶ್ಲೋಕ ಮಾಡ್ತೀನಿ. ಆಯ್ತು ಮಾತಾಜಿ. ಆಯ್ತು. ವಿಜಯ ಪ್ರಭುಜಿ ಹೇಳ್ತೀರಾ? ಆಮೇಲೆ ಭಾಗ್ಯಲಕ್ಷ್ಮಿ ಮಾತಾಜಿ. ಹೇಳ್ತೀವಿ ಮಾತಾಜಿ. ಹೇಳ ಮಾತಾಜಿ. ಹೇಳಿ ಹೇಳಿ ಬೇಗ ಹೇಳಿ. ಶ್ಲೋಕ 34. ಯಾಯಾತು ಧರ್ಮ ಕಾಮಾರ್ಥ ಧಾರಯತರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿ ಸಾ ಪಾರ್ಥ ರಾಜಸಿ. ಹರೇ ಕೃಷ್ಣ. ಒಳ್ಳೆ ಪ್ರಯತ್ನ ಮಾಡಿದ್ರೆ ಮಾತಾಜಿ, ಒಳ್ಳೆ ಪ್ರಯತ್ನ ಇದೆ. ಸ್ವಲ್ಪ ಆಡಿಯೋ ಕೇಳ್ಕೊಳ್ಳಿ ಮಾತಾಜಿ. ಸರಿ ಇದೆ ಮಾತಾಜಿ, ವೆರಿ ಗುಡ್. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 34. ಯಾಯಾತು ಧರ್ಮ ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯ ಧಾರಯತೇರ್ಜುನ
ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಃ ಸ ಪಾರ್ಥ ರಾಜಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇವತ್ತಿನ ಕೊನೆಯ ಶ್ಲೋಕ. ಯಾಕಂದ್ರೆ ನಾನು 35ವರೆಗೂ ಅಂತ ಮೆನ್ಷನ್ ಮಾಡಿದ್ದೀನಿ ಯೂಟ್ಯೂಬ್ ಅಲ್ಲಿ. ಮತ್ತೆ ಅಲ್ಲಿ ಹೋಗಿ ನಾನು ಎಡಿಟ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಇದನ್ನ ಹೇಳ್ಬಿಡ್ತೇನೆ ಇವತ್ತು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18 35ನೇ ಶ್ಲೋಕ. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚಂತಿ ಇಲ್ಲ ನ ವಿಮುಂಚತಿ ವಿಮುಂಚತಿ ಚ ಚ ಜ ಜ್ಞ ಬರುತ್ತೆ ಅಲ್ಲಿ. ನ ವಿಮುಂಚತಿ ಧುರ್ಮೇಧಾಃ ಧೃತಿಃ ಸಾ ಪಾರ್ಥ ತಾಮಸಿ. ಇನ್ನೊಮ್ಮೆ ಹೇಳ್ತೇನೆ. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧಾಃ ಧೃತಿಃ ಸಾ ಪಾರ್ಥ ತಾಮಸಿ. ಉಚ್ಚಾರಣೆ. ಯಯಾ ಸ್ವಪ್ನಂ, ಸಕ್ಕೆ ಬವತ್ತು ಪಕ್ಕೆ ನವತ್ತು ಮತ್ತೆ ಅನುಸ್ವಾರ ಇದೆ. ಸ್ವಪ್ನಂ ಮ ಯಾಕೆ ಬಂತು ಅಂದ್ರೆ ಪ ಫ ಬ ಭ ಮ ಬಂತು ಅಲ್ಲಿ, ಹಾಗಾಗಿ ಸ್ವಪ್ನಂ ಅಂತ ಹೇಳ್ಬೇಕು. ಭಯಂ ಇಲ್ಲಿ ಭಯಂ ಶೋಕಂ, ಇಲ್ಲಿ ಭಯಂ ಶೋಕಂ ಅಂತ ಬರುತ್ತೆ. ಭಯಂ ಮನೆ ಯೂಸ್ ಮಾಡಿ ಇಲ್ಲಿ, ಯಾಕಂದ್ರೆ ಶದು ಇದ್ದಾಗ ಏನ್ ಅನುಸ್ವಾರ ಬರುತ್ತೆ ಅಂತ ನಾನು ನಿಮ್ಗೆ ಇನ್ನೊಮ್ಮೆ ಹೇಳ್ತೇನೆ. ಭಯಂ ಶೋಕಂ ವಿಷಾದಂ. ವಿಷಾದಂ ಇಲ್ಲಿ ಮ ಅನುಸ್ವಾರ ಇದೆ ಮುಂದೆ, ಹಾಗಾಗಿ ಮ ಬರುತ್ತೆ. ವಿಷಾದಂ ಶ ಮೂರ್ಧನಿ ಹೇಳಿ. ವಿಷಾದಂ ವಿಷಾದಂ ಮದಮೇವ ಚ ನ ವಿಮುಂಚತೆ. ವಿಮುಂಚತೆ ವಿಮುಂ ನೋಡಿ ಚ ಚ ಜ ಜಂಜ್ಞ ಯ ಬರುತ್ತೆ. ವಿಮುಂಚತೆ 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 ಯ ಬರ್ಬೇಕು ಅಲ್ಲಿ, ಯ ಕೇಳಿಸ್ಬೇಕು. ವಿಮುನ್ ನ ಹೇಳ್ಬಾರ್ದು. ವಿಮುಂಚತಿ. ದುರ್ಮೇಧಾಃ ಮೇ ದೀರ್ಘ ಇದೆ. ದುರ್ಮೇಧಾಃ ಧೃತಿಃ ಸಾ ಪಾರ್ಥ ತಾಮಸಿ. ಸರಿ, ಇದ್ರ ಒಂದು ಅರ್ಥ ತಿಳ್ಕೊಳ್ಳೋಣ. ಯಯ ಅಂತ ಹೇಳ್ತಾ ಇರುವಂತದ್ದು ಈಗ ದೃಢ ಸಂಕಲ್ಪದ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಆ ದೃಢ ಸಂಕಲ್ಪ ಸ್ವಪ್ನಂ ಭಯಂ ಶೋಕಂ ನಿದ್ರೆ ಭಯ ದುಃಖ, ವಿಷಾದಂ ವಿಷಾದಂ ಅಂದ್ರೆ ನಿರಾಶೆ, ಮದಮೇವಚ ಮದದಿಂದ ಕೂಡಿರುವಂಥದ್ದು ಅಂದ್ರೆ ಭ್ರಮೆ. ಮದ ಅಂದ್ರೆ ಭ್ರಮೆಯಿಂದ ಕೂಡಿರುವಂಥದ್ದು. ನ ವಿಮುಂಚತಿ ದುರ್ಮೇಧಾಃ. ನ ವಿಮುಂಚತಿ ಅಂದ್ರೆ ಇದನ್ನ ಬಿಡಿಸಲಾದಂತ ಧೃತಿ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ತ್ಯಜಿಸುವುದಿಲ್ಲವೋ ಅಂತ. ನಾವ್ ವಿಮುಂಚತಿ ದುರ್ಮೇಧಾಃ. ದುರ್ಮೇಧಾಃ ಅಂದ್ರೆ ದುರ್ಬುದ್ಧಿಯನ್ನ ಯಾರು ತ್ಯಜಿಸೋದಿಲ್ವೋ ಅಂತ ಅರ್ಥ ಕೊಡುತ್ತೆ 3ನೇ ಚರಣ. ಧೃತಿ ಸಾ ಪಾರ್ಥ ತಾಮಸಿ. ಅಂತ ಒಂದು ದೃಢ ಸಂಕಲ್ಪವನ್ನ ತಾಮಸಿಕ ದೃಢ ಸಂಕಲ್ಪ ಎಂದು ಕರೀತಾರೆ ಅಂತ ಹೇಳ್ತಾರೆ. ಒಟ್ಟಾರೆ ಏನ್ ಅರ್ಥ ಕೊಡುತ್ತೆ ಈ ಶ್ಲೋಕ? ನಿದ್ರೆ, ಭಯ, ದುಃಖ, ನಿರಾಶೆ, ಮದದಿಂದ ಇರುವಂತಹ ಒಂದು ಜೀವಿಯನ್ನ, ಮತ್ತೆ ಯಾರ್ದು ಈ ದುರ್ಮೇಧಾಹ ಅಂತ ಹೇಳ್ತಾ ಇರುವಂತದ್ದು ಬುದ್ಧಿ ಇಲ್ಲದವನು ಅಂತ ಹೇಳಿ, ಯಾವ್ದು ಒಂದು ದುರ್ಬುದ್ಧಿಯನ್ನು ತ್ಯಜಿಸೋದಿಲ್ವೋ ಸೊ ಅಂತ ಒಂದು ದೃಢ ಸಂಕಲ್ಪವನ್ನ ತಾಮಸಿಕ ದೃಢ ಸಂಕಲ್ಪ ಅಂತ ಕರೀತಾರೆ ಅಂತ ಇಲ್ಲಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಉಮಾ ಕುಲಕರ್ಣಿ ಮಾತಾಜಿ, ಉತ್ತಮ ಪದ್ಮ ಮಾತಾಜಿ. ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಮಾತಾಜಿ. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಚ್ಯತಿ ದುರ್ಮೇಧಾಃ ಧೃತಿಃ ಸಾ ಪಾರ್ಥ ತಾಮಸಿ. ಹರೇ ಕೃಷ್ಣ ಮಾತಾಜಿ. 2ನೇ ಚರಣ ಹೇಳಿ ಮಾತಾಜಿ ಇನ್ನೊಮ್ಮೆ. ವಿಷಾದಂ ಮದಮೇವ ಚ. ವಿಷಾದ್ ಧಂ ದೊಡ್ಡ ಮಹಾಪ್ರಾಣ ಇಲ್ಲ ಮಾತಾಜಿಯಲ್ಲಿ. ವಿಷಾದಂ ವಿಷಾದಂ ಮದಮೇವ ಚ. 3ನೇ ಚರಣ ಹೇಳಿ. ನ ವಿಮುಂಚತಿ ದುರ್ಮೇಧಾಃ. ಯ ಬರುತ್ತೆ ಅಲ್ಲಿ, ಹಾಗಾಗಿ ನಾವು ವಿಮುಂಚತಿ ದುರ್ಮೇಧಾಃ ಅನುಸ್ವಾರ ಮುಂದಿನ ಒಂದು ಪದಕ್ಕೆ ಅನುಗುಣವಾಗಿ ಆ ಅನುನಾಸಿಕದ ಒಂದು ಅನುಸ್ವಾರ ಬರುತ್ತೆ.
ಸರಿ ಇದೆ ಮಾತಾಜಿ ಜೊತೆ. ಹರೇ ಕೃಷ್ಣ. ಉಮಾ ಕುಲಕರ್ಣಿ ಮಾತಾಜಿ ಹರೇ ಕೃಷ್ಣ. ಕೃತಿ ಮಾತಾಜಿ ಹರೇ ಕೃಷ್ಣ. ನಾನೇದು ಹಾ ಹೇಳಿ ಮಾತಾಜಿ ಹರೇ ಕೃಷ್ಣ. ಕೃತಿ ಮಾತಾಜಿ ಹಾ ಹೇಳಿ. ಅಲ್ಲ ಮಾತಾಜಿ ನೀವು ಹೇಳಿದೀರಾ? ಇಲ್ಲ ಇಲ್ಲ ಮಾತಾಜಿ ಹೇಳಿಲ್ಲ. ಮಾತಾಜಿ ಹೇಳಿಲ್ಲ. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನಾವಿಮುಂಚಂತಿ ಪಾರ್ಥ ತಾಮಸಿ. ಸರ್ವತ ಮಾತಾಜಿ. ಮೂರನೇ ಚರಣ ಹೇಳಿ ಮಾತಾಜಿ, ಇನ್ನೊಮ್ಮೆ ಮೂರನೇ ಚರಣ ಹೇಳಿ. ವಿಮುಂಚತಿ ದುರ್ಮೇಧಾಃ. ಚಚಜನ್ಯ ವಿಮುಂಚತಿ 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 ದುರ್ಮೇಧಾಃ. ಸರ್ವಾಯ್ತ ಮಾತಾಜಿ? ಸರಿ ಬಂತು ಸರಿ ಬಂತು. ಹರೇ ಕೃಷ್ಣ ಮಾತಾಜಿ. ಉಮಾ ಕುಲಕರ್ಣಿ ಮಾತಾಜಿ ಶ್ರುತಿ ಮಾತಾಜಿ. ಉಮಾ ಕುಲಕರ್ಣಿ ಅವರು ಎರಡು ಒಂದೇ ಮಾತಾಜಿ, ಒಬ್ರೇ ಅವರು. ನಾನು ಒಂದೇ ಮಾತಾಜಿ. ನಂಗೆ ಗೊತ್ತಿಲ್ಲ ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ ಹೇಳ್ತೀರಾ ಅಂದ್ರೆ ಹೇಳಿ. ಆಯ್ತು. ಇಲ್ಲ ಮಾತಾಜಿ ಆಯ್ತು. 108 ಯಾರಿದ್ದೀರಿ ಹೇಳಿ. ಇರ್ಲಿ ಬಿಡಿ ಆಯ್ತು ಮಾತಾಜಿ. ಹೇಳಿ 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 ಹೇಳಿ. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನಾವಿಮುಂಚತಿ ದುರ್ಮೇಧಾಃ ಧೃತಿ ಸಾ ಪಾರ್ಥ ತಾಮಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಇವತ್ತಿನ ಒಂದು ತರಗತಿನ ಏನ್ ಮಾಡೋಣ, ನಾಳೆ ಸೋಮವಾರದ ದಿನ ಮತ್ತೆ ನಾವು ಭೇಟಿಯಾಗೋಣ. ಹರೇ ಕೃಷ್ಣ ಮಾತಾಜಿ. ನನಗೆ ಇದು ಮಾಡಿ ಮಾತಾಜಿ. ಹಾ ಸರಿ ಮಾತಾಜಿ ಮಾಡ್ತೇನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಹರೇ ಧನ್ಯವಾದಗಳು. ಮುಂದಿನ ತರಗತಿಗೆ ಸಮಯವನ್ನು ಕೊಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ.